ಕ್ಷಣಕ್ಕೆ ನಮ್ಮ ವೃಂದಾವನಪುರವು ಈ ರೀತಿಯಲ್ಲಿ ಮೆರೆಯುತ್ತದೆ ಅಂತ ಆದರೆ ಅದಕ್ಕೆ ಕಾರಣ ಆ ಸೂರ್ಯದೇವನ ಅನುಗ್ರಹ ಮತ್ತು ನನ್ನಣ್ಣನಾದಂತಹ ಸತ್ರಾರ್ಜಿತನ ಸಮರ್ಥ ಆಳ್ವಿಕೆಯೇ ಸರಿ. ಈ ಹೊತ್ತಿಗೆ ಆತನ ಅನುಜನಾದ ಆತನಿಗೆ ಯಾವಾಗಲೂ ಬೆಂಬಲವನ್ನು ನೀಡುವ ಪ್ರಸೇನನೇ ನಾನು. ಎಂದಿನಂತೆ ರಾಜಕೀಯ ವಿಚಾರದಲ್ಲಿ ತೊಡಗಿರುವಾಗ ವನಪಾಲಕರು ಬಂದು ಅಣ್ಣನಿಗೆ ದೂರನ್ನು ನೀಡಿದರು. ಕಾಡಮೃಗಗಳ ಉಪಟಳವಂತೆ ಅಣ್ಣನೇ ಬೇಟೆಗಾಗಿ ಹೊರಟ. ಅಣ್ಣನಲ್ಲಿ ಹೇಳಿದೆ, ನಿನಗೊಬ್ಬ ತಮ್ಮ ಇದ್ದಾನೆ, ನಾನು ಸಮರ್ಥ ಇದ್ದೇನೆ ಎಂದು ವಿಶೇಷವಾದ ಶಮಂತಕ ಮಣಿಯನ್ನು ಕೊಟ್ಟು ಬೇಟೆಗಾಗಿ ಹೋಗಿ ಬರಲು ಆಶೀರ್ವದಿಸಿದ್ದಾನೆ. ಇನ್ನು ತಡ ಮಾಡುವುದು ಸರಿಯಲ್ಲ, ನೇರವಾಗಿ ಬೇಟೆಗೆ. ನಾವು ನಮ್ಮಷ್ಟಕ್ಕೆ ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಯಾರದು ಎಲ್ಲ ಪ್ರಾಣಿಗಳು ಹಕ್ಕಿಗಳು ಅಲ್ಲೋಲ ಕಲ್ಲೋಲವಾಗಿ ಓಡುತ್ತಾ ಇದೆ. ಯಾರೋ ಬಂದದ್ದು ನೋಡಬೇಕಾಗಿದೆ. Hey!
ಸ್ವತಂತ್ರವಾಗಿ ತಿರುಗಾಡುತ್ತಿರುವಾಗ ಹ, ನಾಡನ್ನು ಬಿಟ್ಟು ಕಾಡನ್ನ ಸೇರಿದೆ. ಹ, ಅಯ್ಯೋ, ಹ, ನೀವು ಹ, ಮಾನವರು ಹ, ಕಾಡನ್ನು ಬಿಟ್ಟು ನಾಡನ್ನು ಸೇರಿದರೆ ಹ, ಅಥವಾ ನಾಡನ್ನು ಬಿಟ್ಟು ಕಾಡಿಗೆ ಬಂದರೆ ಹ. ಕಾಡಿನಲ್ಲಿದ್ದವರು ನಾವು ಹೊರಗಡೆ ಬರಬೇಕಾಗುತ್ತದೆ. ಹ. ಅಯ್ಯೋ, ಹ. ಒಳ್ಳೆಯ ಮಾತಿನಿಂದ ಹ. ಬಂದ ಹಾಗೆ ಹಿಂದೆ ಹೋದರೆ ಒಳಿತು. ಹ. ಇಲ್ಲ, ಹ. ನಿನಗೆ ಸರಿಯಾದಂತಹ ಶಿಕ್ಷೆಯನ್ನು ಹ. ನಾನು ವಿಧಿಸೇನು. ಎಲ್ಲ ಎಲ್ಲ ಕಾಡ ಮೃಗವೇ, ಏನು? ಏನು ಹೇಳ್ತಾ ಇದ್ದಿ? ಆ, ಕಾಡ ಮೃಗಗಳಾದ ನೀವು ಆ, ನಾಡಿಗೆ ಬಂದು ನಮಗೆ ಉಪಟಳವನ್ನು ನೀಡಿದ್ರೆ ಆ. ನಿಮ್ಮನ್ನು ಶಿಕ್ಷಿಸಬೇಕಾಗಿಯೇ ನಾಡಿನ ಯುವರಾಜ ಬಂದಿದ್ದೇನೆ. ಸಾಮರ್ಥ್ಯ ಇದ್ದರೆ ಎದುರು
ಈ ಗುಹೆಯಲ್ಲಿ ವಾಸವಾಗಿದ್ದೇನೆ. ಆದ್ರೆ ನಿತ್ಯ ದಿನವೂ ಪ್ರಾಣಿಯನ್ನು ಹಿಡಿದು ತಿನ್ನುವುದು ನನ್ನ ಕೆಲಸ. ಹೊಟ್ಟೆ ಹಸಿವು ತಡೆಯುವುದಿಲ್ಲ. ಅದಕ್ಕಾಗಿ ಇಲ್ಲಿರುವಂತಹ ಪ್ರಾಣಿಗಳನ್ನೆಲ್ಲ ತಿಂದು ಮುಗಿಸ್ತೇನೆ. ಆದ್ರೆ ಇಂದು ಒಳ್ಳೆಯ ಬೇಟೆಯಾಗಬೇಕು ಅಂತಾದ್ರೆ ಇಲ್ಲಿ ಇರುವುದಲ್ಲ, ಹೋಗ್ತೇನೆ ಮುಂದೆ. ಮುಂದುವರಿದ ಬರ್ತಾ ಇದ್ದೀಯಲ್ಲ, ಬೇಟೆಯನ್ನಾಡುತ್ತಾ ಬರುವಾಗ ನಮ್ಮವರೆಲ್ಲರನ್ನು ಪೀಡಿಸುತ್ತಾ ಇದ್ದೀಯ. ಒಳ್ಳೆ ಮಾತಿನಲ್ಲಿ ಹಿಂದೆ ಹೋದ್ರೆ ಸರಿ, ಇಲ್ಲದಿದ್ದರೆ ಪ್ರಾಣ ಹೋದೀತು. ಪ್ರಾಣಿಯನ್ನೆಲ್ಲ ಕೊಲ್ಲುತ್ತಾ ಮುಂದೆ ಮುಂದೆ ಬರುತ್ತಾ ಇದ್ದೀಯಾ? ನಿಜ. ಹೀಗೆ ಬಿಡುವುದಲ್ಲ, ನಿನ್ನೊಡನೆ ಯುದ್ಧ ಮಾಡುವುದಕ್ಕಾಗಿಯೇ ಬಂದವನು. ಓಹೋ, ಆ ಸಂದರ್ಭದಲ್ಲಿ ನಿನ್ನ ಶರದಿಂದ ತೆಗೆದೇ ಅಲ್ಲ ಬಾಣವ, ನಿಜ ಬಿಟ್ಟಿ ಅಲ್ಲ, ಅದನ್ನು ನನ್ನ 2 ಕೈಗಳಿಂದ ಉಜ್ಜಿ ಬೀಸಾಡಿದವರಿದ್ದೇನೆ. ಏನೋ ನಿನ್ನ ಮಹಾ
ಖಡ್ಗದಿಂದ ಆಕ್ರಮಣ ಮಾಡ್ತಾ ಇದ್ದಿ. ನಿಜ. ನೀನು ಬೀಸಿದಂತಹ ಖಡ್ಗವನ್ನು ಹಾ. ನನ್ನ ಬಾಯಲ್ಲಿ ಕಚ್ಚಿ ಪುಟಿ ಪುಟಿಗೆ ಸರಿದ್ದೆ. ಧರೆಗುರುಳಿ ಬಿದ್ದಿದ್ದಾನೆ ಅಲ್ಲ. ತಿನ್ನುವಂತಹ ವೇಳೆಯಲ್ಲಿ ಆತನ ಕೈಯಲ್ಲೊಂದು ಮಣಿ ಇತ್ತು, ಪಳನೆ ಹೊಳೆಯುತ್ತಿತ್ತು. ಇದು ಅವನಿಗೆ ಯಾಕೆ ಇನ್ನು? ಇದು ಇನ್ನು ನನ್ನ ಗುಹೆಯಲ್ಲಿರಬೇಕಾದದ್ದು. ಬಾಯಲ್ಲಿ ಕಚ್ಚಿ ನೋಡಿ ತರುವ ತೂಗುದ ಜಾಂಬವಂತನು ಬರದಿ ಬಂದಡ್ಡ ಗಟ್ಟಿ ಮಣಿಯ ಎರಗಿತ್ತು ತೆರಳಂದ. ಬಹಳ ದೂರದಿಂದ ನಾನು ನೋಡ್ತಾ ಇದ್ದೇನೆ. ಒಬ್ಬ ಹುಡುಗನನ್ನು ಹಿಡಿದು ಸಿಗಿದದ್ದು ಮಾತ್ರವಲ್ಲ, ಅವನಲ್ಲಿರುವಂತಹ ದಿವ್ಯ ಪ್ರಕಾಶವನ್ನು ಕೊಡಬಹುದಾದ ಯಾವುದೋ ಒಂದು ವಸ್ತುವನ್ನು ನೀನು ಸ್ವಾಧೀನೀಕರಿಸಿಕೊಂಡಿರುವೆ.
ರಕ್ತಸಿಕ್ತವಾಗಿರುವಂತಹ ಕೇಸರದ ಜೊತೆಯಲ್ಲಿ ಕಚ್ಚಿ ಫಳ 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 ಹೊಳೆಯುತ್ತಿರುವಂತಹ ಮಣಿ. ಏಯ್! ಸಾವಧಾನದಿಂದ ನನಗೆ ಕೊಟ್ಟೆ ಇಲ್ಲದೇ ಇದ್ದರೆ ನಿನ್ನ ನೆತ್ತಿ ನೆತ್ತಿ ಸೀಳಿಯರು. ಅವರಿಗಿಂತ ಹೆಚ್ಚುಂಟಾ? ಅವರಿಗಿಂತ ಹೆಚ್ಚಿಲ್ಲ ಇದ್ರು ಬೇಡ, ನಿನಗಿಂತ ಹೆಚ್ಚುಂಟು ಸಾಕು. ಏನೋ ಏನು ಹೇಳ್ತಾ ಇದ್ದೀನಿ ನೀನು? ಇದು ಬೇಕಾ? ಪಳ ಪಳನೆ ಹೊಳೆಯುವುದು. ನಾನೇನು ಸುಮ್ಮನೆ ತಗೊಂಡಿದ್ದ? ಮತ್ತೆ ನೋಡ್ಲಿಲ್ಲ ನೀನು? ಊಟವನ್ನು ಮಾಡಿದ್ದೇನೆ ಸರಿ, ತಿನ್ನುವಂತಹ ವೇಳೆಯಲ್ಲಿ ಸಿಕ್ಕಿದೆ ಇದು. ಆಗಿರುವಾಗ ಇದು ನನ್ನದಲ್ವಾ? ಅದು ನಿನಗೆ ತಿನ್ಲಿಕ್ಕೆ ಆಗ್ತದ? ತಿನ್ಲಿಕ್ಕೆ ಆಗದಿದ್ರೇನು? ಇದನ್ನು ಏನಾದ್ರೂ ಮಾಡ್ತೇನೆ ನಾನು. ನನಗೆ ಅದು ಬೇಕು. ನಿನಗೆ ಬೇಡ ಅಂತ ಅಲ್ವಾ ನಾನು ತಕೊಂಡದ್ದೀಗ? ಹಾಗಾದ್ರೆ ನನಗೆ ಕೊಡುವುದಿಲ್ಲ. ಹರಿಹರ ಬ್ರಹ್ಮೋದ್ಯರಲ್ಲೇ ಲೆಕ್ಕಿಸದಿರುವ ವೀರನಾದ ಜಾಂಬವನ ಮುಂದೆ ನಿನ್ನ ದರ್ಪ, ನಿನ್ನ ಸಲ್ಲಾಪ ಸಲ್ಲದು. ಏನೋ ನೀನು ಪ್ರಪಂಚದಲ್ಲಿ ಮೃಗರಾಜ. ಹೌದಾ? ನನ್ನ ಮಾತನ್ನು ಕೇಳುವವರು ನೀವು. ಎಂತದ್ದು ಕೇಳುವುದು? ಮತ್ತೆ ಸಾಮಾನ್ಯ ಕಾಡು ಮೃಗ ಅಂತದನ್ನು ಕೆಡಿಸಬೇಡ. ನಿನ್ನ ಅಧೀನಕ್ಕೆ ಒಳಪಟ್ಟಿಲ್ಲ. ಮೃಗರಾಜನಾದ ನೀನು ಒಬ್ಬ ಮನುಷ್ಯನನ್ನು ಕೊಂದು ಹೀಗೆ ಮಣಿಯನ್ನು ಕೊಂಡು ಹೋಗ್ತಿಂತಾದ್ರೆ ನಿನ್ನನ್ನು ದಂಡಿಸುವುದಕ್ಕೆ, ನಿನ್ನನ್ನು ಶಾಸನ ಮಾಡುವುದಕ್ಕೆ ನಾನು ಸಮರ್ಥ ಅಂತ ತೋರಿಸ್ತೇನೆ. ಸಂದೇಶ ಏನು ಕೊಡ್ತೀಯ? ಕೊಡಬೇಕ ಸಂದೇಶ. ಲೋಕದಲ್ಲಿ ಸಂದೇಶ ಇದ ನಿನ್ನದು, ಇದಲ್ಲ ಸಂದೇಶ. ಏನು ಎಂಬುದನ್ನು ನೀನು ಇನ್ನೂ ಕೂಡ ತಿಳಿದಿಲ್ಲ. ಆದ ಕಾರಣ ಹೇಳ್ತಾ ಇದ್ದೇನೆ, ಬಂದ ದಾರಿಗೆ ಹಿಂದೆ ಇಲ್ಲ ಅಂಬಾಗೆ ನಟಿ. ಇದು ನಿನಗೆ ಸಿಗುವುದಲ್ಲ.
ಶಕ್ತಿ ಹ? ಕಾಡ ಮೃಗಗಳಲ್ಲಿ ನಡೆದಿತ್ತು. ನನ್ನಂತವನಲ್ಲೆಲ್ಲ ನಿನ್ನಲ್ಲಿ ಯಾವ ಲೆಕ್ಕದಲ್ಲಿ ಶಕ್ತಿ ಆಗುವುದಿಲ್ಲವೋ ಹ. ನೋಡುವುದಕ್ಕೆ ಬಾಯಿಲೆ. ಪರಮಾಣುವಿಗಳಿರುವುದ ಜ್ವಲಿಸುವ ಪರಮಾಣುವಿಗಳಿರುವುದ ಜ್ವಲಿಸುವ ವರಸೆ ಮರುತಗಮಣಿಯ ಜಾಂಬವ ಹರುಟದಿವು ಹರುಟದಿವು ಕೊಂಡೊಯ್ದು ಗೂಗಜನು ಹೊಕ್ಕು ವೇಗದಲ್ಲಿ ಹರುಷದೊಳಪ್ಪಣೆಯ ಪಡೆದು ಹರುಷದೊಳಪ್ಪಣೆಯ ಪಡೆದು ಹೊರಬಟ್ಟಾಗ ಅಡಿಗರಿ ಅಪ್ಪಣೆ ಪಡೆದು ಹೊರಮಟ್ಟಾಗ ಹರಿಯು ತಾನಿಗಾಗಿ ಅರಸಲು ಹೋಗೆ ತೊರೆದಿನ ಕಸುವ ಸತ್ವಾಜಿತನ ಭಗಭವವು ಮಣಿಯ ನೆವದುಳು ಮಣಿಯ ನೆವದುಳು ಕೃಷ್ಣನು ಹೊರದಿನ ಕಸುವ ಸತ್ವಾಜಿತ ಭಗಭವವು ಮಣಿಯ ನೆವದುಳು ಕೃಷ್ಣನು ಶಿರವರಿದಾಗ ಎಂದ ಅಪಖ್ಯಾತಿ ತಪ್ಪದು ಎನ್ನುತ್ತ ಕರೆದು ಕೃತವರ್ಮ ಸುಜ್ಯೋತಿ ಸಾಧ್ಯಗಿಯರ ಕಾಲಗರ್ಭದಲ್ಲಿ ಏನಡಗಿದೆಯೋ ಇದನ್ನು ತಿಳಿದವರು ಯಾರು ಹೇಳಿ? ಧರ್ಮ ಸಂಸ್ಥಾಪನೆಗಾಗಿ ಅವತರಿಸಿದವ ಎನ್ನುವುದಾಗಿ ಎಲ್ಲರೂ ನನ್ನನ್ನು ಕೊಂಡಾಡಿದ್ರು. ಹಾಗೆಂದು ದೇವನಾದ ನನಗೂ ಅಪವಾದ ಎನ್ನುವುದು ತಪ್ಪಲಿಲ್ಲ ಅಲ್ವೇ? ಯಾಕೆ ನಮ್ಮದಂತಹ ದ್ವಾರಕೆಯಲ್ಲಿ ಅಣ್ಣ ಸಿಂಹಾಸನಾರೂಢನಾಗಿದ್ದ, ಎಂದಿನಾಗೆ ಅವನನ್ನು ನೋಡೋಣ ಅಂತ ಬಂದವ. ಆದ್ರೆ ಆಶ್ಚರ್ಯವಾದದ್ದು ಅದಲ್ಲ, ಯಾವತ್ತೂ ನನ್ನನ್ನು ಕಂಡೊಡ್ರೆ ಅವನ ಕೋಪ ಎಲ್ಲ ಶಮನವಾಗುತ್ತಾ ಇತ್ತು. ಇವತ್ತಿನ ದಿವಸ ಹಾಗಲ್ಲ, ನನ್ನನ್ನು ಕಂಡೊಡ್ರೆ ಕೋಪ ಹೆಚ್ಚಾಯಿತು. ಯಾಕಣ್ಣ ಕೋಪ ಅಂತ ಕೇಳಿದಾಕ್ಷಣ ಅವನಾಡಿದ ಒಂದೊಂದು ಮಾತನ್ನು ಕೇಳುವಾಗ ಅಚ್ಚರಿಗೆ ಒಳಗಾಗಿ ಹೋದೆ. ಯಾಕಂದ್ರೆ ಜಾರ ಚೋರತ್ವಗಳು ನಿನ್ನಲ್ಲಿ ಇವೆ, ಆದ್ರೆ ಅದು ಯಾವುದನ್ನು ನಾನು ನಂಬುವುದಿಲ್ಲ. ಹಾಗೆಂದು ಈಗ ನೀನು ಮಾಡಿದಂತಹ ಕೃತ್ಯ ಏಹವಾದದ್ದು, ಯಾರು ನಿನ್ನನ್ನು ಮಾನಿಸುವಂತದ್ದಲ್ಲ ಎನ್ನುವುದಾಗಿ ಅಡಿಗಡಿಗೂ ಆಡಿದ. ಏನೆನ್ನುವುದಾಗಿ ಕೇಳಿದಾಗ ಹೇಳಿದನಲ್ಲ, ಬೇಟೆಗೆ ಹೋದ ಪ್ರಸೇನನ ಕೊಂದೆ. ಯಾಕೆ? ಅಷ್ಟೇ ಅಲ್ಲದೆ ಮಣಿಯನ್ನು ಅಪಹರಿಸಿದ್ದು ಯಾಕೆ? ಆಶ್ಚರ್ಯವಾದದ್ದು ಏನಂದ್ರೆ, ಈ ತನಕ ನಮ್ಮವರ ಬಗ್ಗೆ ಯಾವುದೇ ರೀತಿಯ ಕೆಟ್ಟ ಕೆಲಸವನ್ನು ಮಾಡಿದವರನ್ನು ವಧಿಸದೆ ಬಿಟ್ಟವ, ಅವರಿಗೆಲ್ಲ ಕ್ಷಮೆಯನ್ನು ಕೊಟ್ಟವ. ಹಾಗಿದ್ರೆ ಈ ಪ್ರಸೇನನ್ನು ನಾನು ಕೊಂದಿದ್ದೇನೆ ಎನ್ನುವ ಅಪವಾದ ನನಗೆ ಯಾಕೆ ಬಂತು ಯೋಚಿಸಿದೆ ಎಂದಾದ್ರೆ ಒಂದು ಕಾರಣವಿದೆ. ಭಾದ್ರಪದ ಚೌತಿಯ ದಿವಸ ಆ ಚಂದ್ರದರುಶನ ಹಾಲಿನಲ್ಲಿ ನನಗಾಯಿತು. ಆ ಕಾರಣದಿಂದ ಅಪವಾದ ಎನ್ನುವುದು ನನ್ನ ಪಾಲಿಗೂ ಅಡಸಿದೆ.
ಆದ್ರೆ ಬಂದ ಅಪವಾದವನ್ನು ನಿವಾರಿಸಬೇಕಲ್ಲ. ಹೇಗೆ ನಿವಾರಿಸೋಣ ಎನ್ನುವುದಾಗಿ ಹೇಳಿದಾಗ ಅಣ್ಣನಿಗೊಂದು ಮಾತನ್ನು ಕೊಟ್ಟಿದ್ದೇನೆ. ಜನಕ ರಾಣಿಯಾಗಿಯೂ ಈ ಕೃತ್ಯವನ್ನು ನಾನು ಮಾಡಲಿಲ್ಲ. ಒಂದು ವೇಳೆ ಇದು ಮಾಡಿದವರು ಯಾರೇ ಆಗಿರಲಿ ಅವರನ್ನು ಕರೆ ತರ್ತೇನೆ ಎನ್ನುವುದಾಗಿ ಅವನಿಗೆ ಭಾಷೆಯಾಡಿ ಹೊರಟಿದ್ದೇನೆ. ಹೋಗುವುದೆಲ್ಲ ಹೌದು ಸ್ವಾಮಿ, ಒಬ್ಬನೇ ಹೋಗ್ಲಿಕ್ಕಾಗ್ತದ? ಹೇಗೂ ಇರುವುದು ಅಪವಾದ. ಇನ್ನು ನಾನು ಹೋಗುತ್ತೇನೆ, ಮಣಿಯನ್ನು ತರ್ತೇನೆ, ಆಗ ಏನಾಡ್ತಾರೆ ಮತ್ತೆ ಇಲ್ಲಿ ಅಡಗಿಸಿಟ್ಟಿದ್ದ ಮಣಿಯನ್ನು ತಂದ ಎನ್ನುವುದಾಗಿ. ಹಾಗಾಗಬಾರದು. ಅದಕ್ಕಾಗಿ ನಮ್ಮವರನ್ನು ಜೊತೆ ಸೇರಿಸಬೇಕು. ಯಾರನ್ನು ಕರೆದುಕೊಂಡು ಹೋಗೋಣ? ಒಳ್ಳೆಯವರನ್ನು ಕರೆದುಕೊಂಡು ಹೋಗುವುದು ನಾನಿದ್ದೇನೆ. ಅಲ್ಲ, ನೀವಿದ್ದೀರಿ, ಹೌದು. ನಿಮ್ಮನ್ನೊಬ್ಬರನ್ನ ಕರೆದುಕೊಂಡು ಹೋಗುವುದಕ್ಕಾಗುವುದಿಲ್ಲ. ಕೃತವರ್ಮರಾದ ತಾವು, ಸುಜ್ಯೋತಿ, ಈ ನಾಲ್ವರನ್ನು ನನ್ನ ಜೊತೆಯಲ್ಲಿ ಸೇರಿಸ್ತೇನೆ. ಯಾಕೆ? ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ಒಂದು ವೇಳೆ ನಾನು ಸುಳ್ಳನ್ನಾಡಿದೆ ಎನ್ನುವುದಾಗಿ ಒಬ್ಬರು ಹೇಳಿದ್ರು, ಮತ್ತೊಬ್ಬ ಹೇಳ್ತಾ ಅದು ಸತ್ಯವನ್ನೇ ಆಡಿದ್ದಾನೆ ಎನ್ನುವುದಾಗಿ. ಹಾಗಾಗಿ ಅಂತವರನ್ನೇ ಜೊತೆ ಸೇರಿಸಿಕೊಂಡು ಹೊರಡಬೇಕಲ್ಲ. ಹೋಗುವುದು ಹೇಗೆ? ಹೊರಡುವಾಗ ತುರಗದ ಪಾದ ಚಿಹ್ನೆಯನ್ನೇ ಹಿಡಿದು ಮುಂದೊತ್ತಿ ಬಂದೆ. ಕುದುರೆಯನ್ನು ಏರಿ ಬಂದದ್ದು ವಿಂಧ್ಯಾದ್ರಿಗೆ ಎನ್ನುವುದಾಗಿ ತಿಳಿಯಿತು. ಹಾಗಿಂದ ಅದನ್ನೇ ಅರಸಿಕೊಂಡು ಮುಂದೆ ಮುಂದೆ ಬಂದ್ರೆ, ಏನು ಸ್ವಾಮಿ ಇಲ್ಲಿ ನೋಡ್ತಾ ಇದ್ದೇನೆ, ಏರಿ ಬಂದ ತುರಗ ಸತ್ತು ಹೋಗಿದೆ, ಕುದುರೆ ಸತ್ತಿದೆ, ಪ್ರಸೇನೆಯಲ್ಲಿದ್ದಾರೆ. ಹಳಿಯಲ್ಲೇ ನೋಡಿದೆ ಅಂತ ಆದ್ರೆ ಸರಸಿಯಲ್ಲೇ ರಕ್ತಸಿಕ್ತವಾಗಿ ಕಾಣ್ತಾ ಇದೆ. ವಿಭತ್ಸಾದಂತಹ ದೃಶ್ಯ ಹೇಗೆ ಇಲ್ಲಿ ಏರ್ಪಟ್ಟಿತ್ತು? ಪ್ರಸೇನನ್ನು ಕೊಂದದ್ದು ಯಾರು? ನೋಡಿದೆ ಅಂತ ಆದ್ರೆ ಯಾವುದೋ ಒಂದು ಕೇಸರಿ ಅವನೊಡನೆ ಕಾಡಿ ಭವರ ಮಾಡಿ ಪ್ರಸೇನನನ್ನು ಕೊಂದಿ. ಈಗ ತಿಳಿ ಈ ಅಪವಾದ ನನಗೆ ಹೇಗೆ ಬಂತು ಎನ್ನುವುದಾಗಿ. ಸಿಂಹಕ್ಕೂ ಹರಿ ಎನ್ನುವುದಾಗಿ ಹೇಳ್ತಾರಲ್ಲ, ಶಬ್ದಾರ್ಥವನ್ನು ತಿಳಿಯದೆ ದೊಡ್ಡದನ್ನು ಪ್ರಯೋಗ ಮಾಡ್ಲಿಕ್ಕೆ ಹೋದ್ರೆ ಹೀಗೆ ಆಗು. ಇಲ್ಲದೆ ಹೋದ್ರೆ ಹರಿ ಎನ್ನುವುದಾಗಿ ಸಿಂಹಕ್ಕೆ ಹೇಳ್ತಾರೆ. ಅದನ್ನು ಈ ವನಪಾಲಕರ ಅವನಲ್ಲಿ ಹೇಳಿದ್ರೆ ಅವ ಹೇಳಿದ್ದು ನಾನು ಅಪರಾಧವನ್ನು ಎಸಗಿದ್ದೇನೆ. ಹಾಗಾದ್ರೆ ಇದು ಮಾಡಿದ್ದು ಸಿಂಹ ಕೊಂದಿದೆ ಅಂತ ಆದ್ರೆ ಮಣಿಯನ್ನು ಸಿಂಹವೇ ಕೊಂಡೋಗಿರ್ಬೇಕಲ್ಲ. ಹೌದಪ್ಪ. ಹಾಗೆಂದು ಆ ಮಣಿ ಎಲ್ಲಿಗೆ ಹೋಗಿರಬಹುದು ತಿಳಿಯೋಣ ಎನ್ನುವುದಾಗಿ ಆ ಕೇಸರಿಯ ಪದಚಿಹ್ನೆಯನ್ನೇ ಹಿಡಿದು ಮುಂದೊತ್ತಿದ್ರೆ ಮತ್ತು ಆಶ್ಚರ್ಯವಾಯಿತು. ಏನದು? ಕೇಸರಿಯು ಸತ್ತು ಹೋಗಿದೆ.
ಈ ಮಣ್ಣಿ ತಕೊಂಡವರೆಲ್ಲ ಸಾಯ್ತಾರೆ ಅಂತ ಅದರಲ್ಲಿ ಮೂಲ ಎಲ್ಲಿರಬಹುದು? ಹಾಗಾದ್ರೆ ಯಾಕಪ್ಪ ಹೀಗಾಯಿತು ಎನ್ನುವುದಾಗಿ ಯೋಚನೆಯನ್ನು ಮಾಡಿದ್ರೆ ಕೇಸರಿಯನ್ನು ಕೊಂದದ್ದು ಭಲ್ಲೂಕ. ಹಾಗಾದ್ರೆ ಅದನ್ನು ಕೇಸರಿಯನ್ನು ಭಲ್ಲೂಕ ಕೊಂದಿದೆ ಅಂತ ಆದ್ರೆ ಮಣಿಯನ್ನು ಕೊಂಡು ಹೋಗಿರಬೇಕಲ್ಲ. ಸರಿ, ಹಾಗಾದ್ರೆ ಒಂದು ಯೋಚನೆಯನ್ನು ಮಾಡಿದ್ದೇನೆ. ಅಷ್ಟು ಬಲಿಷ್ಠವಾದ ಭಲ್ಲೂಕವನ್ನೊಮ್ಮೆ ನೋಡಬೇಕು ಅಂತ ಆದ್ರೆ ಭಲ್ಲೂಕದ ಪದ ಚಿಹ್ನೆಯನ್ನೇ ಭಲ್ಲೂಕದ ಪದ ಚಿಹ್ನೆಯ ಭಲ್ಲೂಕದ ಪದ ಚಿಹ್ನೆಯ ಹಿಡಿದು ಮುಂದೊತ್ತಿ ಬಂದು ನೋಡಿದ್ರೆ ನನ್ನನ್ನು ಕರೆದುಕೊಂಡು ಬಂದದ್ದು ಒಂದು ಗುಹೆಯ ಬಳಿಗೆ. ಬಹಳ ಆಶ್ಚರ್ಯ ಸ್ವಾಮಿ. ಯಾವತ್ತು ಗುಹೆಗೆ ಬೆಳಕೆನ್ನುವುದು ಬರುವುದು ಎಲ್ಲಿಂದ? ಹೊರಗಿನಿಂದ ಒಳಗೆ ಬೆಳಕು ಬರ್ತದೆ. ಅದು ಇದು ಹಾಗಲ್ಲ. ಒಳಗಿನಿಂದಲೇ ಯಾವುದೋ ಒಂದು ಬೆಳಕು ನಮ್ಮನ್ನು ಆ ಕಡೆಗೆ ಆಕರ್ಷಿಸ್ತಾ ಉಂಟು. ಓಹೋ, ದಿನಮಣಿಯಿಂದ ಪ್ರದತ್ತವಾದಂತಹ ಶಮಂತಕ ರತ್ನ ಈ ಗುಹೆಯ ಒಳಗೆ ಹೋಗಿದೆ. ಹಾಗಾದ್ರೆ ಭಲ್ಲೂಕ ಪಡೆದುಕೊಂಡು ಹೋದ ಮಣಿ ಈ ಗುಹೆಯ ಒಳಗಿದೆ ಎನ್ನುವುದು ಸ್ಪಷ್ಟ. ಹಾಗೆಂದು ಏಕಾಏಕಿ ನಾವು ನಾಲ್ವರು ಒಳಗೆ ಹೋಗುವುದಲ್ಲ? ಇಲ್ಲಲ್ಲ, ಮತ್ತೆ ಸರಿಯಾಗುವುದಿಲ್ಲ. ಯಾಕಂದ್ರೆ ಆ ಪ್ರಾಣಿ ಯಾವ ಸ್ಥಿತಿಯಲ್ಲಿದೆ ಎನ್ನುವುದನ್ನು ತಿಳಿದವರು ನಾವಲ್ಲ. ಒಂದೊಮ್ಮೆಗೆ ನಾವು ಹೋದೆವು ಅಂತ ಆದ್ರೆ ಅದು ನಮ್ಮ ಸಂಸ್ಕೃತಿಗೆ ಅಡ್ಡ ಬರ್ತದೆ. ಹಾಗಾಗಿ ಏನು ಮಾಡೋಣ? ದಾರಿ ಉಂಟಲ್ಲ, ನೀವು ಇಲ್ಲೇ ಇರಿ. ಹೌದಾ? ನೀವು ಒಳಗೆ ಬರುವುದು ಬೇಡ, ನಾನೊಬ್ಬನೇ ಒಳಗೆ ಹೋಗುತ್ತೇನೆ. ಒಳಗೆ ಏನಾಗುತ್ತದೆಯೋ ಅದೆಲ್ಲ ನಿಮಗೆ ಕಾಣುವ ಹಾಗೆ ಮಾಡಿ ಒಳಗೆ ಹೋಗಿ ಏನಾಗ್ತದೆ ನೋಡ್ತೇನೆ. ಉದಯ ಚಂದಿರ ಕಾಂತಿ ಸುರುಚಿರಾನಂದದಿಯು ತರುಣಿ ಓರ್ವಳೆ ಕುಳಿದು ಬಾಲಕನ ತೊಟ್ಟಿಲವು ಹರುಷದಿಂದಲೇ ತೂಗುತ್ತಿದೆ.
ಹರುಷದಿಂದಲಿ ತೂಗುತ್ತ ಇವಳು ಗಿರಿಜೆ ರಮೆಯ ಗಿರಿಜೆ ರಮೆ ವಾಣಿಯರ ಚೆಲ್ವಿಕೆಗೆ ಮಿಗಿಲು ಗಿರಿಜೆ ರಮೆ ವಾಣಿಯರ ಚೆಲ್ವಿಗೆಗೆ ಮಿಗಿಲು ಸರದಿಜ ಮಗಿ ಮೆರವ ಸೌಂದರ್ಯ ವಿಪ್ರಮಗೆ ಬೆರಗಾಗಿ ಸರದಿಜ ಮಗಿ ಮೆರವ ಸೌಂದರ್ಯ ವಿಪ್ರಮಗೆ ಬೆರಗಾಗಿ ಹರಿವೊಂದು ಶಿಲೆಯ ಮರೆಯಾಗಿರಲು ಹರಿ ಒಂದು ಶಿಲೆಯ ಮರೆಯಾಗಿರಲು ಶರದ ಋತು ಪೂರ್ಣಿಮೆಯೋ ಶರದ ಋತು ಪೂರ್ಣಿಮೆಯೋ ಉದಯ ಚೌದಿರ ಕಾಂತಿ ಆಹಾ ಹೇಳದೆ ಮತ್ತೆ ಏನು ಹೇಳಲಿ? ಯಾಕಂದ್ರೆ ಗುಹೆ ಒಳಗಿಂತ ಒಂದು ಸನ್ನಿವೇಶ ನಡೀತದೆ ಎನ್ನುವುದಾಗಿ ನಾನು ಯೋಚನೆ ಮಾಡಿದವನಲ್ಲ. ಗುಹೆ ಒಳಗೆ ಬಂದು ನೋಡಿದೆ ಅಂತಾದ್ರೆ ಏನೋ ಆಶ್ಚರ್ಯ ಸ್ವಾಮಿ. ಶಿಲೆಯ ಮೇಲೆ ಬಾಲೆಯವರಳು ಕುಳಿತಿದ್ದಾಳೆ. ಕುಳಿತವಳು ಮಾತ್ರವ ತೊಟ್ಟಿಲಲ್ಲಿ ತೂಗುತ್ತಾ ಇದ್ದಾಳೆ. ತೂಗುವುದನ್ನೆಲ್ಲ ನಾನು ಆಲೋಚನೆ ಮಾಡಿದೆ. ಇವಳ ಸೌಂದರ್ಯ ಅಬ್ಬಬ್ಬ, ಕಾನನದಲ್ಲಿ ಇಂತಹ ಸೌಂದರ್ಯವತಿ ಇರುವುದಕ್ಕೆ ಸಾಧ್ಯವೇ? ಇಲ್ಲ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ಇಲ್ಲಿ ನಾನು ಕಣ್ಣಾರೆ ಕಾಣ್ತಾ ಇದ್ದೆ. ಇವಳ ಸೌಂದರ್ಯವನ್ನು ನೋಡ್ತಾ ನೋಡ್ತಾ ನಿಂತೆ ಅಂತಾದ್ರೆ ಗಿರಿಜರಮೆ ವಾಣಿಯರಿಗಿಂತಲೂ ಮಿಗಿಲೆನಿಸಿ ಮೆರೀತಾ ಇದ್ದಾಳೆ. ಶರದ ಋತು ಪೌರ್ಣಿಮೆಯಲ್ಲಿ ಚಂದ್ರಮ ಯಾವ ರೀತಿ ಶೋಭಾಯಮಾನವಾಗಿ ಪ್ರಜ್ವಲಿಸ್ತಾರೆ, ಅದೇ ರೀತಿ ಇವಳ ಮುಖದ ಕಾಂತಿ ನನ್ನ ಆ ಕಡೆ ಆಕರ್ಷಿಸ್ತಾ ಇದೆ. ಹಾಗಾದ್ರೆ ಇವಳೊಂದು ಬಾಲಿಕೆ ಎನ್ನುವುದರಲ್ಲಿ ಸ್ಪಷ್ಟ. ಅಲ್ಲಿ ಆಶ್ಚರ್ಯ ಯಾಕೆ? ಗುಹೆಯಲ್ಲಿ ಇಂತಹ ಬಾಲಿಕೆ ಇರುವುದಕ್ಕೆ ಸಾಧ್ಯವೇ? ಇದ್ದಾಳೆ ಅಂತ ಆದ್ರೆ ಇವಳ ಪೂರ್ಣ ವಿವರವನ್ನು ತಿಳಿಯಲೇಬೇಕು. ಏನು ಮಾಡೋಣ? ಮಾತಾಡಿಸುವುದು ಅಲ್ಲ, ಅದು ತಪ್ಪಾಗುತ್ತದೆ. ಯಾಕಂದ್ರೆ ಯಾರು ಅಂತ ಗೊತ್ತಿಲ್ಲದೆ ಮಾತಾಡುವುದು ಹೇಗೆ? ಹಾ 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 ದಾರಿ ಅವಳೇ ಮಾಡಿಕೊಡ್ತಾ ಇದ್ದಾಳೆ. ಒಂದು ಹಾಡು ಸುಷ್ಟಾವ್ಯ ಕಂಠದಿಂದ ಹಾಡ್ತಾ ಇದ್ದಾಳಲ್ಲ, ಈ ಹಾಡನ್ನು ಒಂದು ಶಿಲೆಯ ಮರೆಯಾಗಿ ನಿಂತು ಕೇಳ್ತೇನೆ, ನೋಡುವ. ಪಾಡಿ ತೂಗಿದಳಾಗ ಹಾಡಿ ತೂಗಿದಳಾಗ ಅಳಬೇಡ ಜೋ 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 ಸುಕುಮಾರ ಜೋ 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 ಸುಕುಮಾರ ಜೋ ಸುಕುಮಾರ ಜೋ
ಅಂದದೊಳಿದ ನಿನ್ನ ತೊಟ್ಟಿಲ ಬಳಿಯ ಅಂದದೊಳಿದ ನಿನ್ನ ತೊಟ್ಟಿಲ ಬಳಿಯ ವಂದಿಸುವುದ ನೋಡು ಭಾಗ್ಯಂಭೋನಿಧಿಯ ವಂದಿಸುವುದ ನೋಡು ಭಾಗ್ಯಂಭೋನಿಧಿಯ ತಂದೆಯಾಗಿದ್ದ ಜಾಂಬವಂತ ಕೇಸರಿಯ ಒಂದು ತಂದೆಯ ಸೆಮಂತ ಕಮಣಿಯ ಅಂದದುಳ್ ಇದ ನಿನ್ನ ತೊಟ್ಟಿಲ ಬಳಿಯ ವಂದಿಸುವುದ ನೋಡು ಭಾಗ್ಯಂಭೋನಿಧಿಯ ಜೋ 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 ಸುಕುಮಾರ ಜೋ ಜೋ ಗುಣ ತೀರ ಶೃಂಗಾರ ಜೋ 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 ಸುಕುಮಾರ ಜೋ ಜೋ ಗುಣ ತೀರ ಶೃಂಗಾರ ಜೋ ಜೋ ಆಹಾ, ಈ ಹಾಡು ಕೇಳಿದ್ರೆ ಎಂತವರಿಗಾದ್ರೂ ನಮ್ಮ ಈ ನಿದ್ದೆ ಬರಲೇಬೇಕು. ತಾಯಿ ಹಾಡಿದ ಜೋಗುಳದಂತೆ ನಮ್ಮನಲ್ಲಿಗೆ ಪವಡಿಸುವಂತೆ ಮಾಡ್ತದೆ. ಶ್ರಾವ್ಯವಾದ ಕಂಠದಿಂದ ಹಾಡಿದ್ಲು. ಅದು ಈ ಹಾಡನ್ನು ಸರಿಯಾಗಿ ಗಮನಿಸಿದ ಕ್ಷಣ ನನ್ನ ಪ್ರಶ್ನೆಗೆಲ್ಲ ಉತ್ತರ ಇಲ್ಲಿ ದೊರೆಯಿತು. ಇಲ್ಲಿರುವವ ಜಾಂಬವನೆನ್ನುವಂತಹ ಬಲ್ಲೂಕ. ಸ್ವಾಮಿ, ಈಗ ನಾನು ಹಳೆ ಒಂದು ಜಾಂಬವನ ಕತೆ ಕೇಳಿದ್ದೆ. ಅದೇ ಜಾಂಬವ ಇವನಾಗಿರಬಹುದು. ಯಾರೇ ಆಗಿರ್ಲಿ, ನನಗೆ ಬೇಕಾದ ಯಾವುದು ಮಣಿ ತಾನೆ. ಮಣಿಯನ್ನು ಪಡೆಯುವಲ್ಲಿ ನಾನು ಶ್ರಮಿಸಲೇಬೇಕು. ಈ ಬಾಲಿಕೆಯನ್ನು ಸ್ವಲ್ಪ ಮಾತಾಡಿಸಿದ್ರೆ ತೂಗುತ್ತ ಇರಲರಿದು ಶ್ರೀಗರಿ ಪಾಂಚಜನ್ಯವಾಗ ಮೊಳಗಿದನು ಮೊಳಗಿಸುವೆ. ಅರರಪಿದನು ಜಡ್ಡಿ ಅಪ್ಪ ಪರಮ ಭೀಕರ ಎನಿದೆನ್ನಲು ಅಯ್ಯೋ ಹೆದರಿದೆಯಾ? ಹೆದರಬೇಡ, ಮೆಲ್ಲ ಮನೆಯಲ್ಲಿ ಇಟ್ಟುಕೋ. ಯಾರು ಅಂತ ನೋಡ್ತೇನೆ. ಕಿರಣಿಯೋ ಅರ್ಪಣಿಸುತ್ತ ಜಾಂಬವ ಬಂದು ಪರಿಗಿದುದ ಏನೆಲ್ಲ ವರ್ತಮಾನ ಕಾಲದಲ್ಲಿ ಈ ಪರ್ವತವನ್ನೇ ಏರುವವರಿಲ್ಲ. ಅದರಲ್ಲಿಯೂ ನಾನು ವಾಸ ಮಾಡುವಂತಹ ಗುಹೆಯನ್ನು ಹಕ್ಕು ನನ್ನನ್ನು ಪರೀಕ್ಷಿಸುವುದಕ್ಕೆ ಎಂಟನೇ ಉಳ್ಳವರಿಗೂ ಸಾಧ್ಯ ಇಲ್ಲ. ಅಂತಲ್ಲಿ ಕಪ್ಪು ಕಪ್ಪು ಕರಿಯ ಯಾರು ನನ್ನನ್ನು ಹೇಳುವುದಾ? ನಾನೇ ಕಪ್ಪು, ಹೌದು. ನನಗಿಂತಲೂ ಕಪ್ಪು ನೀನು. ಇಬ್ಬರು ಒಂದೇ ಆಗಿದ್ದೇವೆ. ನಾನಾದ್ರೆ ಸರಿ ಕಪ್ಪು, ಹಾ ನೀನೊಂದು ಅರ ವಿಷ ಬಣ್ಣ. ಹಾ ಹಾ ಆರೋ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ, ಇದು ಪ್ರಸಿದ್ಧವಾಗಿ ಗುರುತಿಸಲ್ಪಡುವ ವಿಕಾರಗಳು. ಹೌದು. ಅದೇ ಆಕಾರವನ್ನು ಹೊಂದಿದ್ರು ಜಾಂಬವನ ಹತ್ತಿರ ಬರುವುದಕ್ಕೆ ಹೆದರ್ತದೆ ಅಂತಾದ್ರೆ ಕಿರುಬೆರಳ ಗಾತ್ರದ ಹುಡುಗ ಏನೋ ನಿನ್ನ ಕೈಯಲ್ಲಿ ಅದು
ಪಾಂಚಜನ್ಯ. ಹೆ, ಎಂಥದ್ದು ಹ, ಯಾವುದು ಹ್ಮ್, ಅದು ಶಂಕವೇ ಹೌದು ಅಂತ ಇದ್ರೆ ಹ, ಅದರ ಧ್ವನಿ ನಮಗೆ ಅಪರಿಚಿತವಲ್ಲ. ಓಹೋ, ಒಂದು ಕಾಲದಲ್ಲಿ ಹ, ಶಂಖವನ್ನು ಊದುವುದೇ ಹೇಗೆ, ಹ, ಶಂಖವನ್ನು ಧ್ವನಿಸುವುದೇ ಹೇಗೆ, ಹ್ಮ್, ಶಂಖದ ಮಹತ್ವ ಏನು, ಹ್ಮ್, ಅದನ್ನೆಲ್ಲ ಚೆನ್ನಾಗಿ ಬಲ್ಲವರು ನಾವು. ಹೌದಾ? ನಮ್ಮ ಒಡೆಯನ ಅರಸಿಯೇ ಹ, ಹುಟ್ಟಿದ ಜಾಗದಲ್ಲಿಯೇ ಸಿಕ್ಕಿದ ಶಂಖ. ಓಹೋ, ಅದು ಮಂಗಳ ನಿನಾದವನ್ನು ಒದಗಿಸಬಹುದಾದಂತಹ ಹ, ಶುಭಾವಸರದಲ್ಲಿ ಮಾತ್ರವೇ ಮೊಳಗಬಹುದಾದ ಹ್ಮ್, ದೇವರ ಅರ್ಚನೆಯ ಸಂದರ್ಭದಲ್ಲಿಯೇ ಹ, ಅದನ್ನು ಎಲ್ಲರೂ ಧ್ವನಿಸುವುದು. ಪೂಜೆಯ ಸಮಯದಲ್ಲಿ ಅದನ್ನು ಮೊಳಗಿಸಲೇಬೇಕು. ಇನ್ನೊಂದು ಶಂಖ ಉಂಟು, ಹ, ಅದು ದೇವರ ಸಂಪುಷ್ಟದಲ್ಲಿ ಇಡುವುದು. ಹ, ಆ ಶಂಖವನ್ನು ಊದಲಿಕ್ಕಿಲ್ಲ, ಆ ಶಂಖಕ್ಕೆ ತೀರ್ಥ ಹಾಕಿ ತೀರ್ಥ ಕೊಡುವುದು. ಹ, ಹಾಗಾದರೆ ಊದುವ ಶಂಖ, ಹೌದು. ಶಂಖ ಎರಡು ಜನರ ಕೈಯಲ್ಲಿ ಇರ್ತದೆ. ಯಾರ ಕೈಯಲ್ಲಿ? ಒಂದು ಹ, ಅರ್ಚಕರ ಕೈಯಲ್ಲಿಯೂ ಇರ್ತದೆ, ಹ್ಮ್, ಇನ್ನೊಂದು ಬೇಡುವ ದಾಸಯ್ಯರ ಕೈಯಲ್ಲಿಯೂ ಇರ್ತದೆ. ಯುದ್ಧಕ್ಕೆ ಹೋಗೋರ ಕೈಯಲ್ಲಿಯೂ ಇರ್ತದಲ್ಲ. ಹಾಗೆ ಸಾವಿನ ಮನೆಯಲ್ಲಿಯೂ ಅದನ್ನು ಧರಿಸ್ತಾರೆ. ಹ, ಹ, ಒಂದು ಕೈಯಲ್ಲಿ ಜಾಗಟೆ, ಹ, ಮತ್ತೊಂದು ಕೈಯಲ್ಲಿ ಶಂಖ. ಹ್ಮ್, ಮನೆ ಮನೆ ಹೋಗಿ ತನ್ನ ದಾರಿದ್ರ್ಯವನ್ನು ಹೇಳಿ ಹ, ಚೀಲ ತುಂಬಿಸಿಕೊಳ್ಳುವ ಕೈಯಲ್ಲಿಯೂ ಇರ್ತದೆ. ಹ್ಮ್, ಹಾಗಾದ್ರೆ ನೀನು ಆ ಸಂತಾನವ ಆಹಾ, ಅಲ್ವೇ ಅಲ್ಲ. 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 ಪ್ರಣವಾಕ್ಷರವನ್ನು ಪ್ರತಿಪಾದಿಸಬಹುದಾದ ಹ, ಒಂದು ಸರಿಯಾದಂತಹ ಸುಸ್ವರವನ್ನು ಹೊರಡಿಸುವುದಕ್ಕೆ ಹ, ನಿನಗೆ ಸಾಧ್ಯ ಹೌದು ಅಂತ ಇದ್ರೆ ಹ್ಮ್, ನನ್ನ ಮಗಳು, ಹ, ನನ್ನ ಬಾಲೆ, ಹ, ನನ್ನ ಕುವರಿ ಹ್ಮ್, ಆ ಧ್ವನಿಯಿಂದ ಹೇಗೆ ಹ, ಹ. ಕಳವಳಗೊಳ್ಳುವುದಕ್ಕೆ ಸಾಧ್ಯ? ಅವಳಿಗೆ ಹೆದರಿಕೆ ಆಯ್ತು. ನೋಡು, ಈ ತನಕ ಶಂಕದ ಧ್ವನಿಯನ್ನೇ ಕೇಳಿದಿಲ್ವಾ? ಶಂಕ ಧ್ವನಿ ನಾನೇ ಹೊರಡಿಸ್ತೇನೆ. ಹೌದಾ? ಆ. ಆಹಾ, ಆದ್ರೆ ಈಗ ಯಾಕೆ ಹೆದರಿದ್ದಾಳೆ? ಯಾಕೆ? ನೀನು ಅಪಸ್ವರ ಹೊರಡಿಸಿದೆ. ಓಹೋ, ಶಂಖದಿಂದ ತಪ್ಪಾಗಿ ಧ್ವನಿ ಬರ್ತದೆ ಅಂತಲ್ಲ, ಹ್ಮ್. ಅದಕ್ಕೆ ತುಟಿ ಇಡುವವರು ಹೇಗೆ ಊದ್ತಾರೆ ಹಾ, ಹಾ, ಹಾ. ಎನ್ನುವುದರಿಂದ ಶಂಖದಲ್ಲಿ ಯಾವ ವಿಕಾರ ಸ್ವರ ಅಂತ ಇರುವುದು. ಹ, ನೋಡಿದ್ಯಾ ಅವಳನ್ನು? ಒತ್ತೇ ಆಗಿದ್ದಾಳೆ. ಇಲ್ಲಿ ಮಂಗಳಕರವಾದದ್ದಾಗಬೇಕು ಅಂತಲ್ಲ, ಮಲಗಿದ ನೀನು ಹೇಳ್ಬೇಕು ಅಂತ ಶಂಖಧ್ವಾನ ಮಾಡಿ. ನಾನು ಹೇಳ್ಬೇಕು ಅಂತಿದ್ರೆ ನನ್ನನ್ನೇ ಎಬ್ಬಿಸಿದ್ರೆ ಸಾಕಾಗುದಿಲ್ವಾ? ಹ, ಹ, ಹ. ನೀನು ಎಲ್ಲಿದ್ದಿ ಅಂತ ನನಗೆ ಗೊತ್ತಿಲ್ಲ ಅಲ್ವಾ? ನಾವು ಹೊಲಿಯುವಾಗ ಹ, ಹರಿದದ್ದನ್ನೇ ಹೊಲಿಬೇಕು ಬಿಟ್ರೆ ಹ್ಮ್. ಸೂಜಿ ತೆಗೆದು ಹಿಂದಿದ್ದವರ ಕಣ್ಣಿಗೆ ಚುಚ್ಚುವುದಾ? ಅಲ್ಲಲ್ಲ. ನನ್ನನ್ನು ಎಬ್ಬಿಸುವುದೇ ಹೌದು ಅಂತಾದ್ರೆ ಹ್ಮ್, ನೀನು ನನ್ನನ್ನೇ ತಟ್ಟಿ ಎಬ್ಬಿಸಬಹುದಿತ್ತ? ನೀನು ಎಲ್ಲಿದ್ದಿಂದ ನನಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲದೆ ಇದ್ರೆ ಒಟ್ಟು ಕಲ್ಲು ಬಿಸಾಡುದಾ? ಒಟ್ಟು ನಿನ್ನ ಒಳಗೆ ಬಂದೆ ಅಂತ ಆದ್ರೆ ಅವಳು ಇನ್ನೇನು ಏನಾದ್ರೂ ಬೊಬ್ಬೆ ಹಾಕಿ ಹಾಗಾದ್ರೆ ನಾನು ಇದ್ದೇನೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಒಳಗೆ ಬಂದು ಸೇರಿದ್ದಾಳೆ ಅಂತ ಅವಳೇ ಹೇಳಿದ್ದು. ಏನು ಅಂತ? ನನ್ನ ಕೈಯಲ್ಲಿರೋ ಮಣಿ ಅಪ್ಪ ತಂದು ಕೊಟ್ಟದ್ದು ಈಗೆಲ್ಲ ಹೇಳ್ತಾ ಇದ್ಲು. ಈ ಹಾಗಾಗಿ ಅಪ್ಪ ಒಳಗಿದ್ದಾನೆ ಅಂತ ಆಯ್ತಲ್ಲ. ಮಕ್ಕಳು ಕವನಾತ್ಮಕವಾಗಿ, ಹ, ಕಾವ್ಯಾತ್ಮಕವಾಗಿ ಹ್ಮ್. ನಿನ್ನಂತವರಿರುವಾಗ ಹಾಡ್ಲೂಬಾರದು ಅಂತ ಈಗ ಗೊತ್ತಾಯ್ತು. ಹ, ಹ, ಹ. ಅಕ್ಷರವನ್ನು ಪ್ರತಿಪಾದಿಸಬಹುದಾದಂತಹ ಹ, ಶಂಖಧ್ವಾನವೇ ನೀನು ಮಾಡಿದ್ದು ಹೌದು ಅಂತ ಇದ್ರೆ ಹೌದು. ಯಾರೂ ಹೆದರುವ ಪ್ರವೇ ಇಲ್ಲ. ಹ್ಮ್, ಹಾಗೆ ಅಂತ ಹ, ನೀಚರು, ಕೆಟ್ಟವರು, ಲೋಕಕ್ಕೆ ಕಂಟಕವನ್ನೇ ಬಯಸಬಹುದಾದವರು ಹ. ಶಂಖಧ್ವನಿಗೆ ಹೆದರಿಯಾರು. ಹೆದರ್ಲೇಬೇಕು. ಯಾವುದರ ಪರಿಚಯವೂ ಇಲ್ಲದೆ ಹ, ನಿಷ್ಕಳಂಕಳಾದ ಹ್ಮ್, ನನ್ನ ಮಗಳು, ಹ, ಸಣ್ಣವಳು, ತೊಟ್ಟಿನಲ್ಲಿ ಮಗುವನ್ನು ತೂಗುತ್ತಿರುವಾಗ ಹ, ಜಾನಪದೀಯವಾದಂತಹ ಶಬ್ದಗಳನ್ನು ಒಟ್ಟು ಸೇರಿಸಿ ಹ್ಮ್, ಒಂದು ಕಾವ್ಯಾತ್ಮಕವಾಗಿ ಹಾಡಿದರೆ ಹ, ನಿನಗೆ ಅದೇ ಮೂಲ ಕಾರಣ ಆಗ್ತದಲ್ಲ. ಹೌದು. ಅದಕ್ಕೆ ಹೇಳೋದು ಯಾರನ್ನು ಮನೆಯೊಳಗೆ ಬಿಡಬಾರ್ದು ಅಂತ. ಹ, ಹ. ಅಲ್ಲ, ಇಲ್ಲಿ ಮನೆಗೆ ಏನು? ಒಳಗೆ ಭರಿಸಿ ಬಂದದ್ದಲ್ಲ, ನಾನಾಗೆ ಬಂದದ್ದು. ಅದೇ ಹ, ನಿನಗೆ ಸಾಮಾನ್ಯ ಜ್ಞಾನವೂ ಇಲ್ವಾ? ಯಾಕೆ? ನಿನ್ನನ್ನು ನೋಡಿದ್ರೆ ಹ. ಒಬ್ಬ ನಾಗರಿಕನ ಹಾಗೆ ಕಾಣಿಸುತ್ತೀಯ. ಹ, ಅನಾಗರಿಕರ ವ್ಯವಹಾರ ನಿನ್ನದ್ದು. ಹ್ಮ್, ಒಂದು ವಾಸ್ತವ್ಯ ಇರಬಹುದಾದಂತಹ ಹ, ಗುಹೆ ಇರ್ಲಿ, ಹ್ಮ್. ಅಥವಾ ಮನೆ ಇರ್ಲಿ, ಹ. ಅಥವಾ ಅರಮನೆ ಆಗಿರ್ಲಿ, ಹ, ಸಾಮಾನ್ಯ ಜ್ಞಾನದಲ್ಲಿ ಹ್ಮ್. ಒಳ ಹೋಗಬೇಕು ಅಂತಾದ್ರೆ ಹ. ಪರವಾನಿಗೆ ಬೇಕು ಎನ್ನುವುದು ಗೊತ್ತಿಲ್ವೇನೋ? ನಾಗರಿಕತೆ ಎನ್ನುವುದು ನನ್ನಲ್ಲಿ ಇದೆ. ಆ. ಆದರೆ ಇದು ಕಾಡು. ಆ. ಕಾಡಿನಲ್ಲಿ ಪ್ರಾಣಿಗಳು ವಾಸವಾಗಿರ್ತವೆ. ಆ. ಪ್ರಾಣಿಗಳಲ್ಲಿ ಕೇಳುವುದು ಯಾಕೆ ಎನ್ನುವ ಕಾರಣಕ್ಕಾಗಿ ಒಳಗೆ ಬಂದದ್ದು. ಈ ಕಾಲದಲ್ಲಿ ಪ್ರಾಣಿಗಳು ಮಾತಾಡ್ತಾವೆ. ಹ, ಹ. ಪ್ರಾಶಸ್ತ್ಯ ಪ್ರಾಮಾಣ್ಯವನ್ನು ಹೊಂದಿದಂತಹ ಜೀವರು ಹ. ಬಹಳಷ್ಟು ಇದ್ದಾವೆ. ಹ್ಮ್. ಈ ಕಾಲದಲ್ಲಿ ಹ. ರಕ್ಕಸರೂ ಗವಿಯಲ್ಲಿ ಬದುಕುತ್ತಾರೆ, ಹೌದು. ದೇವತೆಗಳೂ ಗವಿಯಲ್ಲಿ ಬದುಕುತ್ತಾರೆ, ಹ್ಮ್. ಯಕ್ಷ ಗಂಧರ್ವಾದಿಗಳು ಹ. ಭೂಲೋಕದಲ್ಲಿ ಗವಿಯಲ್ಲಿ ವಾಸ ಮಾಡುವಂತಹ ಕ್ರಮ ಉಂಟು. ಹ. ಸಾಮಾನ್ಯವಾಗಿ ಹ. ಒಂದು ಕೊಳಕ್ಕೆ ಇಳಿಯುವುದಾದರೂ ಹ್ಮ್. ಆ ಪ್ರದೇಶ ಯಾರದ್ದು, ಹ. ಅದಕ್ಕೆ ನಾವು ಪ್ರವೇಶಿಸಬಹುದೇ ಹ್ಮ್. ಎನ್ನುವಂತಹ ಪೂರ್ವಾಚಾರಗಳನ್ನು ಹ. ಒಂದು ಇದಮಿತ್ತಂ ಎನ್ನುವಂತಹ ಲೆಕ್ಕ ಇಲ್ಲದೆ ಹ. ಒಟ್ಟು ಏನಕ್ಕೇನ ಪ್ರಕಾರೇಣ ಅಂತ ಮಾಡಿದ್ರೆ ಆಗುವುದು ಹೀಗೆ. ಓಹೋ. ಆದುದರಿಂದ ನಿನ್ನಲ್ಲಿ ಕೇಳ್ತೇನೆ, ಏನು? ನೀನು
ಯಾರು ಏನು ಹೇಗೆ ಎಂಥದ್ದು ನನಗೆ ಗೊತ್ತಿಲ್ಲ. ಆದದ್ದರಿಂದ ನಿನ್ನ ಊರು ಯಾವುದು, ನಿನ್ನ ಅಪ್ಪ ಯಾವುದು, ನಿನ್ನ ಜಾತಿ ಯಾವುದು, ನಿನ್ನ ಹೆಸರೇನು, ನೀನು ಬಂದ ಉದ್ದೇಶ ಏನು? ಸುಮ್ಮನೆ ಬಂದಿಯ? ಹೆದರಿಸಲಿಕ್ಕೆ ಬಂದಿಯ? ಅಲ್ವೇ ಅಲ್ಲ. ಬಕೀತರನ್ನು ಮೋಸ ಮಾಡ್ಲಿಕ್ಕೆ ಬಂದಿಯ? ಅಲ್ಲ. ಅಲ್ಲ, ಮಕ್ಕಳಾಟಿಕೆಯಿಂದ ತಿರುಗಿ ಏನಾದ್ರೂ ಮಾಡುವ ಅಂತ ಬಂದಿಯ? ಸತ್ಯ ಹೇಳು. ಏನು? ಜೀವಂತ ನೀನು ಹೋಗಬೇಕು ಅಂತ ಇದ್ರೆ ಪ್ರಾಮಾಣಿಕವಾಗಿ ನಿನ್ನ ವಿಳಾಸವನ್ನು ಒಪ್ಪಿಸಿದೀ ನೀನು ಹೋಗಬಹುದು. ಅಯ್ಯ ವಸುದೇವ ಭವಾನು ಬಂದವ. ನನ್ನ ಕಾರಣ ಉಂಟು ಇಲ್ಲಿಗೆ ಬರುವುದಕ್ಕೆ. ಹೌದು. ಹಾಗಾದ್ರೆ ಉದ್ದೇಶ ಪಟ್ಟೇ ಬಂದೆ. ಉದ್ದೇಶವಿರಿಸಿಯೇ ಬಂದಿದ್ದೇನೆ. ಎಲ್ಲಿಗೋ ಹೋಗುವ ಏನೋ ಆಗಿ ಹೇಗೋ ಇಲ್ಲಿಗೆ ಬಂದದ್ದಲ್ಲ. ಅಲ್ವೇ ಅಲ್ಲ. ನನ್ನನ್ನು ಹುಡುಕಿಯೇ ಬಂದಿಯಾ? ಸ್ಪಷ್ಟವಾದ ಉದ್ದೇಶವಿರಿಸಿಯೇ ಬಂದವ. ಈಗ ನನ್ನ ಪರಿಚಯ ಬೇಕಲ್ಲ. ಯಾರು ನೀನು? ನಿನಗೆ ದ್ವಾರಕೆ ಎನ್ನುವಂತ ಊರಿನ ಪರಿಚಯ ಉಂಟಾ? ಎಂತದು? ದ್ವಾರಕೆ ಇರ್ಲಿಕ್ಕಿಲ್ಲ, ಅದೊಂದು ಹೊಸ ನಗರ. ಹೊಸ ನಗರ? ಹೊಸ ನಗರ ಇರ್ಬಹುದು. ಹೊಸ ನಗರ ಹೇಗಾಯಿತು? ಎಲ್ಲಿ ಇರುವುದಿಲ್ಲ ಅದು. ಅದು ಸಮುದ್ರದ ಮಧ್ಯದಲ್ಲಿ ಇರುವುದು. ಸಮುದ್ರ ಮಧ್ಯದಲ್ಲಿ ನಮ್ಮ ಕಾಲದಲ್ಲಿ ಒಂದಿತ್ತು. ಯಾವುದದು? ಅದು ಲಂಕೆ. ಆ ನಂತರ ಸಮುದ್ರದ ಮಧ್ಯದಲ್ಲಿ ಏನುಂಟು ಅಂತ ನಮ್ಗೆ ಗೊತ್ತಿಲ್ಲ. ಲಂಕೆಗಿಂತಲೂ ಮೊದಲೇ ಇದ್ದಂತಹ ಊರದು. ಓಹೋ. ಕುಶಸ್ಥಳಿ ಎನ್ನುವುದಾಗಿ ಅದರ ನಾಮ. ಅದು ಎಲ್ಲಿತ್ತು? ಕಾಲಾನಂತರ ಸಮುದ್ರ ಗರ್ಭದಲ್ಲಿ ಅಡಗಿತ್ತು. ಓಹೋ. ಅದನ್ನು ಮೇಲೆತ್ತಿ ಅಲ್ಲಿಂದು ಹೊಸ ನಗರ ಸ್ಥಾಪನೆಯನ್ನು ಮಾಡಿ ಅಲ್ಲಿರುವವ ನಾನು. ಹಾಗಾದ್ರೆ ನಿಮಗೆ ಭೂಮಿಯಲ್ಲಿ ಜಾಗ ಇಲ್ವಾ? ಭೂಮಿಯಲ್ಲಿ ಜಾಗ ಇಲ್ಲ ಅಂತ ಅಲ್ಲ, ಕೆಲವರು ಉಳಿಲಿಕ್ಕೆ ಬಿಡಬೇಕಲ್ಲ. ಅಂತೂ ಭೂಮಿಯಲ್ಲಿ ಬದುಕುವುದಕ್ಕಾಗದೆ ಎಲ್ಲಿಯೋ ಮುಳುಗಿದ್ದಂತಹ ಭೂಮಿಯನ್ನು ಮೇಲೆತ್ತಿ ಅಲ್ಲಿ ಬದುಕುತ್ತಾ ಇದ್ದೀರಿ. ಅಲ್ಲೊಂದು ಊರಿತ್ತು, ಅಲ್ಲಿ ಜನರು ವಾಸವಾಗಿದ್ದರು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಬೇಕೆನ್ನುವ ಕಾರಣಕ್ಕಾಗಿ ಅಲ್ಲಿ ನಾವು ನೆಲೆಸಿ. ಅದಿರ್ಲಿ, ಅದನ್ನು ತೋರಿಸಲಿಕ್ಕೋ ಅಲ್ಲ ನಿಮಗೆ ಬದುಕಲಿಕ್ಕೋ. ನಿಮ್ಮ ವರ್ಗ? ನಾವು ಯಾದವರು. ಯಾದವರು ಅಂತ ಹೇಳಿದ್ರೆ? ಯಾದವರು ಅಂತ ಹೇಳಿದ್ರೆ ಒಂದು ಪಂಗಡ.
ಮೊದಲು ಕ್ಷತ್ರಿಯರಾಗಿಯೇ ಇದ್ದವರು, ಆಹಾ. ಅದರಲ್ಲಿ ಒಂದು ಯಯಾತಿಯಿಂದ ಶಾಪ ಪಡೆದು ಯದುಗಳಾಗಿ ಬೇರ್ಪಟ್ಟವರು. ಹಾಗಿದ್ರೆ ಬ್ರಾಹ್ಮ, ಕ್ಷಾತ್ರ, ಹ. ವೈಶ್ಯ, ಗುಪ್ತ, ಹೌದು. ದಾಸ, ಹ. ಈ 4 ವರ್ಗಗಳಲ್ಲಿ ನೀವು 3ನೇದ್ದ. ಹೌದು, ಯದುಗಳಾಗಿ ಹ. ಅಲ್ಲೇ ಇರುವವರು ನಾವು. ಹ. ಆದ್ರೆ ಅಲ್ಲೇ ಇದ್ದು ನನ್ನ ಹೆಸರು ಹೇಗೆ ಬಲ್ಲೆಯ? ಹೇಗೆ? ನನ್ನ ತಂದೆಯ ಹೆಸರು ವಸುದೇವ ಎನ್ನುವುದಾಗಿ. ವಸುದೇವ. ವಸುದೇವರ ಮಗನ ವಸುದೇವ ದೇವಕಿಯರ ಕಂದನಾದ ಕಾರಣ ಹ. ನನ್ನನ್ನು ಈ ಜಗತ್ತಿನಲ್ಲಿ ಕೃಷ್ಣ ಎನ್ನುವುದಾಗಿ ಕರೀತಾರೆ. ಕೃಷ್ಣ. ಹೌದೌದು, ಕೃಷ್ಣನೇ. ಬಹುಶಃ ನೀನು ಹುಟ್ಟುವಾಗಲೇ ಕಪ್ಪು ಅಂತ ಕಾಣ್ತದೆ, ಅದಕ್ಕೆ ಕೃಷ್ಣ ಅಂತ ಹೆಸರಿಟ್ಟದ್ದು. ಕೇವಲ ಕಪ್ಪಿದ್ದ ಕಾರಣ ಅಲ್ಲ, ಮತ್ತೆ? ಆಕರ್ಷಣೀಯ ಗುಣವನ್ನು ಹೊಂದಿದ ಕಾರಣನೂ ನಾನು ಕೃಷ್ಣನೇ. ಅದು ಕೆಲವು ಸಲ ಕಪ್ಪಿದ್ದವರಿಗೆ ಬೇಸರ ಆಗಬಾರದು ಅಂತ ಬಹಳ ತಂದದೀನಿದ್ದಿ ಅಂತ ಹೇಳೋದು. ಈಗ ನಿನ್ನನ್ನು ಯಾರಾದ್ರೂ ಕೃಷ್ಣ ಅಂತ ಹೇಳ್ತಾರೆ? ನಾನು ಕರಡಿ ಬಿಡು, ನಮ್ಮ ಜಾತಿಯೇ ಹೀಗೆ. ಹಾ ಹಾ ಹಾ. ಈ ಮಕ್ಕಳಲ್ಲಿ, ಮನುಷ್ಯರಲ್ಲಿ ಹ. ಬಹಳ ಕಪ್ಪಿದ್ದ ಮಕ್ಕಳು ಅಪಮಾನವನ್ನು ಹೊಂದಬಾರದು ಅಂತ ಮುದ್ದು ಮುದ್ದು ಅಂತ ಹೇಳಿದ್ರೆ ನೀನು ಮಗ ಹ, ಹ, ಹ. ಬಹಳ ಆಕರ್ಷಣೆ ಅಂತ ಅಲ್ಲ ಅವರೆಲ್ಲ ಹೇಳುವ ಕ್ರಮ ಉಂಟು. ಅಲ್ಲ, ನಾನು ಆಕರ್ಷಣೆ ಇದ್ದೆ ನನಗೆ ಗೊತ್ತಾಗಿದೆ. ಹ. ಯಾಕೆ ನನ್ನನ್ನು ಬೆಂಬಲಿಸಿ ಅನೇಕರು ಬಂದಿದ್ದಾರೆ, ಹೌದಾ? ಜೊತೆಯಲ್ಲೇ ಇರ್ತಾರೆ. ಓಹೋ. ಅಲ್ಲಿದ್ದಂತಹ ನಾನು ಇಲ್ಲಿವರೆಗೆ ಬರಬೇಕು ಅಂತಾದ್ರೆ ಹ. ಕಾರಣ ನೀನೇ ಆಗಿರು. ನಾನು ಹೌದೌದೌದು, ನಾನು ನೀನೇ. ನಾನೇನು ಮಾಡಿದ್ದೆ ನಿನಗೆ? ನೀನು ನನ್ನೊಂದು ವಸ್ತುವನ್ನು ಅಪಹರಿಸಿ ತಂದಿರುವೆ ಅಲ್ಲ. ನಮ್ಮ ವಸ್ತು, ನನ್ನದೇ ವಸ್ತು ಅದು. ನಿನ್ನದ್ದು? ಹೌದು, ನಮ್ಮಲ್ಲಿಗೆ? ನಿನ್ನಲ್ಲೇ. ಎಂತದ? ಅಲ್ಲಿ ನೋಡು, ತೊಟ್ಟಿನ ಊರಿಗೆ ಬಂದಿಸಿರುವ ಮಣಿ ಬಳ 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 ಹೊಳಿತಾ ಉಂಟು. ಆ ಮಣಿ ನನ್ನ ಮಣಿ, ಅದು ನಿನ್ನ ಮಣಿ? ನನ್ನ ಮಣಿ. ನಿನ್ನ ಮಣಿ ಹೊರಗೆ ಬಿದ್ದದೆ? ಅದು ನನ್ನ ಮಣಿ. ನಿನ್ನ ಮಣಿ ಆದ್ರೆ ನಿನ್ನಲ್ಲಿ ಬೇಡುವ? ಆಹಾ, ನನ್ನ ಸಖ ಅದನ್ನು ಇಲ್ಲಿಗೆ ತಂದಿದ್ದ, ಅದು ನಿನ್ನನ್ನು ಸೇರಿ. ನಿನ್ನ ಸಖ? ಹೌದು. ಓಹೋ. ಅವ ತಂದಂತಹ ಮಣಿಯನ್ನು ನೀನಿರಿಸಿಕೊಂಡು ಹ. ನಿನ್ನದು ಎನ್ನುವುದಾಗಿ ಹೇಳ್ತಾ ಇದ್ದೆ. ಹ. ಅದನ್ನು ಪಡೆಯುವುದಕ್ಕೆ ಬಂದಿದ್ದೇನೆ. ಹ. ಸಾಮದಲ್ಲಿ ಅದನ್ನು ಕೊಟ್ಟರೆ ಒಳ್ಳೇದಿತ್ತು. ಈಗ ನೀನು ಅದನ್ನು ಪಡೆಯುವುದಕ್ಕೆ ಬಂದವ? ಪಡೆಯುವುದಕ್ಕೆ ಬಂದ. ಅಂತದ್ದು ನಿನ್ನದ್ದು? ನನ್ನದ್ದು. ಹಾಗಾದ್ರೆ ನನಗೆ ಹೇಗೆ ಬಂತು ಅಂತ ನೀನು ತಿಳಿಬೇಡುವ? ಹೇಗಪ್ಪ ಅದು? ವಿಕ್ರಮದಳು ಮಣಿಯನ್ನು ತಂದು ಏನೇನು? ಕೃಷ್ಣನೆಂಬ ಹಾಗೆ ಬೆಸಗೊಂಬಾತನೆ ನಾನೇ. ಏ ಕರಿಯ ಏ, ಕಿತ್ತ. ಹೌದೌದು, ನಾನು ಕಾಣುವುದಕ್ಕೆ ಹಾಗೆ ಐತೆ. ಆ ಮಣಿ ಅದು ನನ್ನ ಮಣಿ. ನಿನ್ನದ್ದು ಎನ್ನುವುದಕ್ಕೆ ಏನು ಪುರಾವೆ ಉಂಟು? ಅದು ನನ್ನಲ್ಲಿ ಇದ್ದ ಕಾರಣ ನನ್ನ ಸಾಕ್ಷಿಯನ್ನು? ಸಾಕ್ಷಿ ನನ್ನ ಮಿತ್ರ ಅದನ್ನು ಹೊತ್ತುಕೊಂಡು ಬಂದದ್ದು. ನಿನ್ನ ಯಾವನೋ ಮಿತ್ರ? ಹಾ, ಯಾರ ಮಿತ್ರ? ಪ್ರಸೇನ, ಪ್ರಸೇನ. ಎಂತದ್ದೋ? ಹಾ. ನನಗಂತೂ ಸಾಕ್ಷಿ ಸಿಕ್ಕುವುದಿಲ್ಲ. ಯಾಕಿಲ್ಲ? ಈಗ ಒಂದು ವಸ್ತು ಹಾ. ಮೂಲತಃ ಯಾರದ್ದು? ಹಾ. ಆ ಮಣಿ ಎಲ್ಲಿಯದ್ದು? ಅದು ನಿನಗೆ ಮಣಿ ಮಾಡುವ ಶಾಲೆ ಉಂಟಾ? ಇಲ್ಲ 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 ಇಲ್ಲ. ಮತ್ತೆ ನಿನಗೆ ಮಣಿ ಎಲ್ಲಿ? ಆ ಮಣಿ ಬಂದ ಕಥೆಯನ್ನು ಕೇಳಿ ನೀನೇ ನಿಬ್ಬೆರಗಾಗಿ ಹೋಗಿ. ಯಾಕೆ? ಅದರ ಮೂಲವೇ ಬೇರೆ. ಎಲ್ಲಿ? ಅದು ದಿನಮಣಿಯಿಂದ ಪ್ರದತ್ತವಾದಂತಹ ಮಣಿ ಅದು. ನೋಡು, ಹಾ. ನಿನ್ನದ್ದಲ್ಲ, ನನ್ನದಲ್ಲ, ಬೇರೆಯವರು. ನಮ್ಮವರು ಅದನ್ನು ಶ್ರಮಪಟ್ಟು ಪಡೆದದ್ದು. ನಿಮ್ಮವರು ಅಂತ ಹೇಳಲಿಕ್ಕೆ ಬಿಡು, ಹಾ. ನಿನ್ನ ಸ್ವಂತ ಅಲ್ಲಲ್ಲ. ಅಲ್ಲ ಅಲ್ಲ ಅಲ್ಲ. ಯಾರೋ ಒಂದು ವಿಧದಿಂದ ಪಡೆದ್ರು. ಹಾ ಹಾ. ಹೇಗೆ ಪಡೆದ್ರು? ದಿನಮಣಿಯನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಅದನ್ನು ಪಡೆದದ್ದು. ಹಾಗಾದ್ರೆ ವರರೂಪವಾಗಿ ಹಾ. ಅಥವಾ ಅನುಗ್ರಹ ರೂಪವಾಗಿ ಯಾವನೋ ಒಬ್ಬ ಪಡೆದ. ಹೌದು. ಇದರಿಂದ ನೀನು ಅರ್ಥ ಮಾಡಬೇಕಾದ ಸತ್ಯ ಏನು ಬಲ್ಲೆಯ? ಏನದು? ಒಂದು ವಸ್ತು ಒಬ್ಬನಿಂದ ಒಬ್ಬನ ಕೈ ಸೇರಬೇಕು ಅಂತಾದ್ರೆ ಮಧ್ಯದಲ್ಲಿ ಏನೋ ಒಂದು ವಿಷಯ ಉಂಟು, ಶ್ರಮ ಬೇಕಾಗಿರ್ತದೆ. ಸಾಮಾನ್ಯವಾಗಿ ಒಂದು ವಿಷಯ ವಸ್ತುಗಳು ಒಬ್ಬನಿಗೆ ಕರಗತವಾಗಬೇಕು ಅಂತ ಇದ್ರೆ ವಿಕ್ರಯದಿಂದ ಅದನ್ನು ನಾವು ಪಡೆಯುವುದಕ್ಕೆ ಎಷ್ಟು ಕೊಡಬೇಕು? ಅದು ವಿಕ್ರಯ. ಇನ್ನೊಂದು, ನಾನು ಇದು ಕೊಡ್ತೇನೆ ನೀನು ಅದು ಕೊಡು, ವಿನಿಮಯ. ಹೌದು. ಮತ್ತೊಂದು ದಾನ ಸ್ವರೂಪ. ಈ ಮೂರನ್ನೂ ಹೊರತುಪಡಿಸಿದ್ರೆ ಮತ್ತೊಂದುಂಟು. ಯಾವುದು? ವಿಕ್ರಮ. ವಿಕ್ರಮಕ್ಕೆ ಪ್ರತೀತಿಯನ್ನು ಪಡೆದಿರುವ ಪ್ರಖ್ಯಾತವಾಗಿರುವ ಕಾಡಿನ ರಾಜ. ನೀನು ಕಾಡಿನ ರಾಜ ನೋಡಿದ್ಯಾ? ಕಾಡಿನ ರಾಜ ನೋಡಿದ್ದೇನೆ. ಹಳತ್ತು ಕಾಡಿನ ರಾಜದ ಕಥೆ ಎಲ್ಲ ಕೇಳಿದ್ದೆ.
ವಿಕ್ರಮೋರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಅವನಿಗೊಂದು ಹೆಸರುಂಟು, ಪಂಚಾಸ್ಯ. ಹೌದು. ಯಾಕೆ ಗೊತ್ತಾ? ಯಾಕೆ? ಯಾಕೆ? 5 ಮುಖಗಳಿಂದ ಏಕಕಾಲದಲ್ಲಿ ದಾಳಿ ಮಾಡಬಹುದಾದಂತಹ ಒಂದು ವಿಕ್ರಾಂತಿಯನ್ನು ಬಲ್ಲವವ. ಹಾರಿದ ಅಂತ ಇದ್ರೆ 2 ಕಾಲು, 2 ಕೈ, 1 ಮುಖ. ಈ 5 ಮುಖಗಳಿಂದ ದಾಳಿ ಮಾಡಬಹುದಾದಂತಹ ವರ್ಚಸ್ಸು ಅವನಿಗಿದ್ದರಿಂದ ಅವನನ್ನು ಪಂಚಾಸ್ಯ. ಅಂತಹ ಸಿಂಹ ಇದೇ ಮಣಿಯನ್ನು ಕಚ್ಚಿಕೊಂಡು ಹೋಗ್ತಾ ಇತ್ತು. ಹೌದಾ? ಎಲ್ಲಿಂದಲೋ ತಂದಿದೆ, ಅದಕ್ಕೇನಾದ್ರೂ ಹಿನ್ನೆಲೆ ಇರಬಹುದು. ಅದನ್ನು ನಾನು ಕೇಳಿದೆ. ಅದು ಕೊಡುವುದಿಲ್ಲ ಅಂತ ಹೇಳಿದಾಗ ಹಿಡಿದ ಮುಟ್ಟಿಯನ್ನು ಬಿಗಿಗೊಳಿಸಿ ಅದರ ನೆತ್ತಿಗೆ ಒಂದೇ ಪೆಟ್ಟು ಬಡಿದು ಅದನ್ನು ಸೀಳಿ ಅದರ ಚಿಪ್ಪನ್ನು ಒಡೆದು ಅದರ ತೆಗೆದು ಬಿಸಾಡಿದ್ದೇನೆ. ಹೌದಾ? ಈಗ ಎಲ್ಲಿಯಾದ್ರೂ ಅಡಿಗೆ ಕೋಣೆಯಲ್ಲಿ ಹೊರಳಾಡಿಕೊಂಡಿರ್ಬೋದು. ಅದಲ್ಲೇ ಇರ್ಲಿ, ಅದರ ಪ್ರಶ್ನೆ ನನಗೆ ಬೇಡ. ನನಗೆ ಬೇಕಾದ ಈ ಮಣಿ ಯಾಕೆ? ಇದನ್ನು ಪಡೆಯುವಲ್ಲಿ ನಮ್ಮ ಮಿತ್ರ ಅಂತಹ ಸತ್ರಾಜಿತ ಮಾಡಿದಂತಹ ಶ್ರಮವೇ ಅಷ್ಟು ಅಮೂಲ್ಯವಾದದ್ದೇ. ಇಲ್ಲಿ ಒಬ್ಬ ಶ್ರಮದಿಂದ ಪಡೆದ್ರೆ, ಹೌದು, ಒಬ್ಬನಿಗೆ ಸಾಧನೆಯಿಂದ ಸಿಕ್ಕಿದ್ರೆ, ಒಬ್ಬ ಅದರ ಬಗ್ಗೆ ಶ್ರದ್ಧೆಯನ್ನಿರಿಸಿದ್ರೆ ಆ ಮಣಿ ಇಲ್ಲಿವರೆಗೆ ಬರುವುದು ಹೇಗೆ? ಅದಿಲ್ಲೇ ಬರುವುದಕ್ಕೆ ಕಾರಣ ಉಂಟು. ಇಲ್ಲಿಗೆ ಬರುವಾಗ ಅದನ್ನು ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದವನ ಕೈಯಲ್ಲಿ ಕೊಟ್ಟದ್ದು ಯಾಕೆ? ಅದು ಸಾಧ್ಯವಾಗಲಿಲ್ಲ. ಯಾಕೆ? ಅದನ್ನು ಪಡೆಯುವಲ್ಲಿ ಅವನೇ ದಿನಮಣಿ ಒಂದು ಮಾತು ಹೇಳಿದ್ದಾರೆ, ಇದನ್ನು ಸ್ವಚ್ಛತೆಯಿಂದಲೇ ನೋಡಬೇಕು, ಅಶುದ್ಧತೆ ಎನ್ನುವುದಕ್ಕೆ ಆಗಲೇಬಾರದು. ಈಗ ಒಂದು ವೇಳೆ ಅಶುದ್ಧವಾಯಿತು ಅಂತ ಆದ್ರೆ ಅಶುದ್ಧ ಮಾಡಿದವರಿಗೆ ಮರಣ ಬರ್ತದೆ. ಈಗ ನಾನು ಅದನ್ನು ತರ್ಲಿಕ್ಕೆ ಹೇಳಿದ್ದ ಅಲ್ಲ, ನಾನು ಅದಕ್ಕೆ ಅಶುದ್ಧ ಮಾಡಿದ್ದ ಅಲ್ಲ. ಅವ ಸತ್ತದ್ದಕ್ಕೋ ಮಣಿ ನನ್ನ ಕೈ ಸೇರಿದ್ದಕ್ಕೋ ನಾನು ಒಂದು ಮಾಧ್ಯಮವಾಗಿ ವಿಕ್ರಮ ಮಾಡಿದ್ದೇನೆ ಬಿಟ್ರೆ ನಾನು ಅದನ್ನು ಕದ್ದು ತಂದದ್ದು ಅಂತ ನೀನು ಹೇಳ್ತೀಯಾ? ಅಲ್ಲಲ್ಲ, ನಿನ್ನ ವಿಕ್ರಮದಲ್ಲೇ ತಂದ. ನನ್ನ ಬಾಹು ವಿಕ್ರಮದಿಂದ ನಾನು ಅದನ್ನು ಸ್ವಾಧೀನೀಕರಿಸಿದ್ದೇನೆ. ಹೌದು. ಒಂದು ವಸ್ತು ನನಗೆ ಸಿಕ್ಕುವಲ್ಲಿ ಪ್ರಧಾನವಾದ ಕಾರಣವನ್ನು ನೀನು ಲಕ್ಷಿಸಬೇಕು. ನನ್ನ ವಿಕ್ರಮದ ದ್ಯೋತಕವಾಗಿ ನಾನು ಅದನ್ನು ಪಡೆದೆ. ಹೌದು. ಈಗ ಅದರ ಯಜಮಾನ ಯಾರು? ಈಗ ಪ್ರಸ್ತುತ ಯಜಮಾನ ನೀನೇ. ಆದ್ರೆ ನಾನು ಅದನ್ನು ಕೇಳುವುದಕ್ಕೆ ಬಂದದ್ದು ಯಾಕೆ? ಅದೀಗ ಎಲ್ಲಿ ಉಂಟು ಕೇಳು. ತೊಟ್ಟಿಲ ಹುರಿಯಲ್ಲಿ. ಹೌದಾ? ಹೌದು. ಆ ತೊಟ್ಟಿಲ ಹುರಿಯಲ್ಲಿ ನಾನು ಕಟ್ಟಿದ್ದರಿಂದ ಏನಾಗ್ತಾ ಉಂಟು ಇಲ್ಲಿ? ಎಲ್ಲಿ ಬೆಳಕು ಬರ್ತಾ ಉಂಟು. ಆ ಬೆಳಕು ಮಾತ್ರ ಅಲ್ಲ, ಅದು ಭಾಗ್ಯ ಜ್ಯೋತಿ. ಹೌದಾ? ಒಂದೇ ಬೆಳಕು ಒಂದು ಇಡೀ ಮನೆಗೆ. ಆ ಬೆಳಕನ್ನು ನೋಡಿದಾಗ ಆ 2 ಮಕ್ಕಳು, ಹೌದಾ? ಒಂದು ನೀನು ಶಂಕ ಊದಿ ಹೆದರಿಸಿದ ಮಗಳು, ಇನ್ನೊಬ್ಬ ತೊಟ್ಟಿಲಲ್ಲಿರುವಂತಹ ಗಂಡು ಮಗು ಪ್ರವೀರ. ಅವರಿಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತುಂಟ? ಹೌದಾ? ಹಾಗಾದ್ರೆ ಈ ನಮ್ಮ ಕತ್ತಲೆಯ ಈ ವಾಸದಲ್ಲಿ ಒಂದು ತೆರನಾದಂತಹ ಬೆಳಕನ್ನು ಬೆಳಗಿಸಬಹುದಾದ ಹೊಸತಾದಂತಹ ಒಂದು ಜ್ಯೋತಿ ನಮಗೆ ಸಿಕ್ಕಿದೆ ಅಂತ ನೀನು ಸಂತೋಷ ಮಾಡಬೇಕು. ಆ ಭಾಗ್ಯ ಜ್ಯೋತಿಯನ್ನು ಮಧ್ಯದಲ್ಲಿ ಪಡೀಲಿಕ್ಕೆ ಆಗುತ್ತದೆ. ಹೌದೌದು. ಆ ಭಾಗ್ಯ ಜ್ಯೋತಿ ಹೇಗೆ? ಯಾಕೆಂದ್ರೆ ನಾನು ಬಂದದ್ದೇ ಅದಕ್ಕಲ್ವಾ? ನೀನು ಪಡೀಲಿಕ್ಕೆ. ನಾನು ಪಡೀಲಿಕ್ಕೆ ಬಂದದ್ದು. ಹಾಗಾದ್ರೆ ವಿಕ್ರಮ ತೋರಿಸ್ತೀಯ ನನ್ನಲ್ಲಿ? ನೀನು ವಿಕ್ರಮದಿಂದ ಪಡೆದದ್ದನ್ನು ನಾನು ಕೇಳುವುದಕ್ಕೆ ವಿಹಿತದಿಂದ ಕೊಡ್ತೀಯೋ ಇಲ್ಲೋ? ಕೊಡುವುದಿಲ್ಲ. ಕೊಡುವುದಿಲ್ಲ. ವಿಧದಲ್ಲಿ ಮಣಿಯ ಕೊಡು be
ದಾಕ್ಷಿಣ್ಯ ವಿರಿಸದನ್ನು ಕೇಳಿದೆ ಅಂತ ಆದ್ರೆ ಕೊಡುವುದಿಲ್ಲ. ನಾನು ದಯ ಇರಿಸಿದ್ದರಿಂದ ನೀನು ಬದುಕಿ ಉಳಿದಿದ್ದಿ ಮಗ. ಅದೆಲ್ಲರೂ ಭಾವಿಸುವುದು ಹಾಗೆ. ನನ್ನ ದಯೆಯಿಂದ ಅವ ಬದುಕಿದ್ದಾರೆ. ಸತ್ಯ ಹೇಳಬೇಕಾ, ಅವರವರಿಗೆ ಸಾಮರ್ಥ್ಯ ಇದ್ದ ಕಾರಣ ಅವರು ಬದುಕುತ್ತಾರೆ. ಸಿಂಹವನ್ನೇ ಕೊಂದು ಕೆಡಹಿದವ ನಾನು. ಆಹಾ, ಆ ಮಣಿಯನ್ನು ಸ್ವಾಧೀನ ಮಾಡುವಲ್ಲಿ ನನ್ನ ವಿಕ್ರಮ ಹೀಗೆ ಅಂತ ನಾ ಹೇಳಿದೆ. ಹೌದು. ನೀನೊಬ್ಬ ನರಬೋರ, ಹಾ ಹಾ. ನೀನು ಏನೂ ಅಲ್ಲ. ಈಗ ನನ್ನ ದೇಹದ ದಾಢ್ಯತೆ, ನಿನ್ನ ವಯಸ್ಸು ಹಾ. ಇತ್ಯಾದಿಗಳನ್ನೆಲ್ಲ ಲೆಕ್ಕ ಮಾಡಿದ್ರೆ 100ರಲ್ಲಿ 1 ಅಲ್ಲ ನೀನು. ಇರ್ಲಿ. ಈಗ ಸಿಂಹ ಬಲ ಅಂತ ನೀನು ಒಪ್ಪುತ್ತೀಯ? ಆ ಒಪ್ಪುವಂತ ಆ ಸಿಂಹವೇ ಅದಕ್ಕೂ ಮನಸ್ಸಿಲ್ಲಿರ್ಬೋದು, ನನ್ನನ್ನು ಗೆಲ್ಲುವರು ಯಾರೂ ಇಲ್ಲ, ನಾನೇ ವಿಕ್ರಮಿ ಅಂತದನ್ನು ನೀನು ಮಾಡುತ್ತಿದ್ದೀಯಾ? ಹಾಗಾದ್ರೆ ನೀನು ಯೋಚನೆ ಮಾಡ್ಬೇಕು. ಹೇಗೆ? ಕಾಡಿನ ರಾಜನಾದ ಸಿಂಹವೇ ಒಬ್ಬ ಬಲ್ಲೂಕನಿಂದ ಸತ್ತಿದೆ ಅಂತಾದ್ರೆ ಈ ಬಲ್ಲೂಕ ಎಂತದ್ದು? ನೀನು ಎಂತದ್ದೇ ಬಲಶಾಲಿಯಾಗಿರು, ಕಾಡಿನ ಸಿಂಹನನ್ನು ಕೊಂದಿದ್ದಿ ಅಂತಾದ್ರೆ ನಿನ್ನ ನಾನು ಯಾಕೆ ಕೊಲ್ಲಬಾರದು? ಹೇಗದು? ಹೇಗೆ? ಕಾಡಿನಲ್ಲಿ ಸಿಂಹವೇ ಬಲಪ್ರಾಯವಾದದ್ದು, ಸಿಂಹಕ್ಕೆ ಎದುರಿಲ್ಲ. ಹೌದು. ಅಂತಹ ಸಿಂಹವೇ ನನ್ನಿಂದ ಸತ್ತಿದೆ. ನೀನು ಹುಡುಗ, ಕಿರುಬೆರಳ ಗಾತ್ರದವ. ನಿನ್ನ ಮೂಗಿನ ಕೆಳಗೆ ತುಟಿಯ ಮೇಲೆ ಜಾಗ ಉಂಟು ಬಿಟ್ರೆ ಇನ್ನೂ ಕಪ್ಪಾಗಲಿಲ್ಲ. ಅಲ್ಲ, ಈಗ ಸಣ್ಣವ ಎನ್ನುವುದನ್ನು ತಾತ್ಸಾರ ಮಾಡುವುದೇ ಬೇಡ. ಈಗ ಒಂದು ಬೆಂಕಿಯ ಕಿಡಿ ಈ ಕಾಡಿಗೆ ಬಂತು ಅಂತ ಆದ್ರೆ ಕಾಡನ್ನೇ ಸುಟ್ಟು ಬಿಡುವುದಿಲ್ವಾ? ಅಲ್ವಾ? ಯಾಕಿಲ್ಲ? ಬೆಂಕಿಯ ಕಿಡಿಗೆ ಬೇಕಾದಂತ ಪೋಷಕಾಂಶ ಸಿಕ್ಕಬೇಕು. ಹೌದು. ತರಗೆಲೆಯಲ್ಲಿದ್ದ ಜಾಗದಲ್ಲಿ ಬಿಡಬೇಕು. ಕಾಡಿನಲ್ಲಿರುವ ಹಳ್ಳಕ್ಕೆ ಬಿದ್ದರೆ ಬೆಂಕಿನ ಕಿಡಿ ಅಲ್ಲಿಯೇ ನಂದಿ ಹೋಗ್ತದೆ. ಅಲ್ಲ, ಅದಕ್ಕೆ ಯಾವುದೇ ರೀತಿಯ ಸಂಪರ್ಕ ಇಲ್ಲದೆ ಹೋದ್ರೆ ಬೆಳೆಯುವುದಿಲ್ಲ ಅಂತ ಹೇಳುದಲ್ವಾ? ಹೌದು. ನನ್ನಲ್ಲಿ ಶಕ್ತಿ ಇದ್ದ ಕಾರಣ ಹೇಳುವುದಲ್ವಾ ನಾನು? ಏನು ಅಂತ? ನನ್ನಲ್ಲಿರುವಂತಹ ಆಯುಧವನ್ನು ನೋಡು, ಒಂದು ಚಕ್ರ, ಇನ್ನೊಂದು ಬಿಲ್ಲುಬಾಣ, ಇವುಗಳಿಂದ ನಾನು ಯುದ್ಧಕ್ಕೆ ಹೊರಟೆ ಅಂತ ಆದ್ರೆ ನೀನು ಬಿಡು. ನಿನ್ನ ಅಪ್ಪ ಬಂದ್ರು ನಾನು ಹೆದರ್ಲಿಕ್ಕಿಲ್ಲ. ನನ್ನ ಅಪ್ಪ ಯಾರು? ನಿನ್ನ ಅಪ್ಪ ಯಾರು ನನಗೆ ಯಾರು ಗೊತ್ತು? ಅಲ್ಲ, ನೀನೇ ಬಲಿಷ್ಠ, ನಿನ್ನಪ್ಪ ನಿನಗಿಷ್ಟ ಬಲಿಷ್ಠ ಇರಬಹುದಾ? ನನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಇಲ್ಲ 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 ಇಲ್ಲ. ನನ್ನ ಅಪ್ಪ ಬಂದ್ರು ತೊಂದರೆ. ಇದು ನೋಡು, ಇದು ಅಹಂಕಾರದ ಮಾತು. ನಿನ್ನ ಅಪ್ಪ ಬಂದ್ರು ತೊಂದರೆ ಇಲ್ಲ. ನನ್ನ ಅಪ್ಪ ಯಾರು ಅಂತಲೇ ನಿನಗೆ ಗೊತ್ತಿಲ್ಲ. ಇಲ್ಲ ಇಲ್ಲ. ಅವನ ಪ್ರಮಾಣ ಏನು? ಒಂದು ನೀನು ಲಾಘವದಿಂದ ಮಾತಾಡುವಾಗ ನಿನಗಿಂತ ಬಹಳ ಸಣ್ಣವ ನನ್ನ ಅಪ್ಪ ಅಂತ ಹೇಳಿದಾಗ ಕಾಣ್ತದೆ. ಅಲ್ಲಲ್ಲ. ಈಗ ಏನ್ ಮಾಡ್ತಿ? ಕೊಡದೆ ಇದ್ರೆ ಏನ್ ಮಾಡ್ತಿ ನೋಡುವ. ಕೊಡದೆ ಇದ್ರೆ ನಿನ್ನನ್ನು ಈಗಲೇ ಮಿಹಿರ ಸುತರಲ್ಲಿ ಕಳಿಸಿ. ಯಾರವ ಮಿಹಿರ ಸುತ? ಸೂರ್ಯನ ಮಗ. ಯಾರವ? ಯಮ. ಇವ ಆಚೆ ಮನೆಗೆ ಹೋದಾಗೆ ಮಾತಾಡ್ತಾರೆ. ಏನು ಕಳಿಸ್ಲಿಕ್ಕೆ ಆಗುದಿಲ್ಲ. ನಿನ್ನನ್ನು ಅಲ್ಲಿಗೆ ಕಳಿಸಿ. ನಿನ್ನ ಮಾವನ ಮನೆ ಅದು ಸೂರ್ಯನ ಮಗ. ಏನು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಹೋಗಿ ಬಂದವರ ಹಾಗೆ ಮಾತಾಡ್ತಾರೆ. ಯಮನ ಮನೆಗೆಲ್ಲ. ಯಮನ ಮನೆಗೆ ಕಳುಹಿಸಿ ಏನು? ಅಲ್ಲ, ಕಳಿಸಬೇಕು ಅಂತ ಇದ್ರೆ ಅದಕ್ಕೆ ಎಷ್ಟು ಬಾಗಿಲು ಉಂಟು. ಯಾಮ ಬಾಗಿಲಲ್ಲಿ ಯಾರು ಹೋಗುವುದು? ನನ್ನಂತವರನ್ನು ತಕೊಳ್ಳಿಕ್ಕೆ ಸಾಧ್ಯವ? ಯಾಕೆ ತಗೊಳ್ಳಿಕ್ಕೆ? ನಾನು ಚಿರಂಜೀವಿನ ಸಾಯುವುದಿಲ್ಲ. ಅದು ನಿನ್ನ ಭ್ರಮೆ ಅಷ್ಟೇ. ಯಾಕೆ? ಚಿರಂಜೀವಿ ಎನ್ನುವುದಾಗಿ ನೀನು ಹೇಳಿದ್ರೆ ಅದನ್ನು ನಾನು ನಂಬಿ ಇವರು ಚಿರಂಜೀವಿಗಳು, ಇವರನ್ನು ಹೋರಾಟ ಮಾಡ್ಲಿಕ್ಕಾಗಿ ಹೆದರಿ ಹೋಗ್ತಾನೆ ಅಂತ ಭಾವಿಸಿ. ನೀನು ನಂಬಬೇಕು ಅಂತ ಇಲ್ಲ. ಎಷ್ಟೋ ಕಾಲದಿಂದ ಬದುಕಿದವ ನನ್ನನ್ನು ನೀನು ಮಾತಾಡುವಾಗ ಬಹಳ ಕ್ಷುಲ್ಲಕ ಅಂತ ಭಾವಿಸಿದೀಯಾ? ನೀನು ಏನು ಮಹಾ ಅಲ್ಲ. ಈ ಮಾನವರನ್ನು ನನಗೆ ಅಷ್ಟು ಹಗುರವಾಗಿ ಕಾಣುವುದಕ್ಕಾಗುವುದಿಲ್ಲ. ಯಾಕೆ? ಮರ್ಯಾದೆಗೆ ಒಂದು ಸ್ವರೂಪ ಬಂತೋ ಎನ್ನುವ ಹಾಗೆ ಪುರುಷ ಸ್ವರೂಪದಿಂದ ಕಾಣಿಸಿಕೊಂಡವ ಅಪೌರುಷೇಯವಾದಂತಹ ವೇದವೇ ತನ್ನದ್ದಾಗಿರುವಂತಹ ಮೇಲ್ಮೆಯನ್ನು ತೋರಿಸುವುದಕ್ಕೆ ಬೈಯನ್ನು ಹೊಂದಿತೋ ಎನ್ನುವ ಹಾಗೆ ಒಬ್ಬ ಹುಟ್ಟಿದ ಈ ನಾಡಲ್ಲಿ ಅವನ ಸೇವಕರಾಗಿ ಬಹಳ ಕಾಲ ದುಡಿದಂತಹ ಅನುಭವ. ಇವತ್ತು ನಿನ್ನೆಯವಲ್ಲ ನಾನು. ಮತ್ತೆ ಯಾರು ನನ್ನ ಅಪ್ಪ? ಯಾರು ನಿನ್ನಪ್ಪ? ಬ್ರಹ್ಮದೇವರು. ಬ್ರಹ್ಮದೇವರು ಲೋಕಮುಖದಲ್ಲಿ ವಿಶೇಷವಾದಂತಹ ಒಂದು ಹುಟ್ಟನ್ನು ತೋರಿಸಬೇಕು ಅಂತ ಒಂದು ಕಾಲದಲ್ಲಿ ಬಾಯಿ ತೆರೆದರಂತೆ. ಅವರ ಜೃಂಭಗಳು ಅಂದ್ರೆ ತುಟಿಗಳು ರಂಭಿಸಲ್ಪಟ್ಟಾಗ ಉಭಯರು ಹುಟ್ಟಿದ್ರು. ಯಾರಲ್ಲ? ಒಬ್ಬ ನನ್ನ ತಮ್ಮ ಧ್ರುವನಾಮಕ, ಇನ್ನೊಬ್ಬ ಜಾಂಬವನಾದಂತಹ ನಾನು. ಜೃಂಭಾರಂಭೆ ಸಂಭೂತೆ ಇತಿ ಜಾಂಬವ.
ದೊಡ್ಡ ದೊಡ್ಡದ ಪ್ರಯೋಗ ಆಲಸ್ಯದಲ್ಲಿ ಹುಟ್ಟಿದವ ಅಂತ. ಅಲ್ಲವೋ ಮತ್ತೆ ಬಾಯಿ ತೆರೆದಾಗ ಎಲ್ಲ ಆಲಸ್ಯ ಅಂತ ತಿಳಿಬೇಡ. ಬ್ರಹ್ಮದೇವರು ಬಾಯಿ ತೆರೆದಾಗ ಚತುರ್ವೇದಗಳು ಸೃಷ್ಟಿಯಾಗಿದೆ. ಬ್ರಹ್ಮದೇವ ಬಾಯಿ ತೆರೆದಾಗ ಎಲ್ಲ ವೇದಾದಿಗಳು ತನ್ನನ್ನು ತಾನು ಕಾಣಿಸಿಕೊಂಡಿದ್ದಾವೆ. ಹಾಗಾದ್ರೆ ಬ್ರಹ್ಮದೇವರು ಬಾಯಿ ತೆರೆಯುವುದು ಜಡ ಅಂತ ತಿಳಿಬೇಡ. ಜಡ ಅಂತಲೇ ನೀನು ಹೇಳೋದಿದ್ರೆ ನನ್ನಲ್ಲಿ ಜಡ ಕಾಣ್ತದ? ಈಗಷ್ಟು ಕಾಣುವುದಿಲ್ಲ. ನನ್ನ ವಯೋಮಾನ ಯಾವತ್ತಿರದ್ದು? ಒಂದು ಕೃತಯುಗದಲ್ಲಿ ಹುಟ್ಟಿದವ. ಈಗ ನೋಡು, ಚತುರ್ಯುಗ, ಹೌದು, ಒಂದು ಯುಗ, ಒಂದು ಯುಗಕ್ಕೆ 14 ಮನ್ವಂತರಗಳು. ಹೌದಾ? ಹೌದು. ಅಂತಹ 14 ಮನ್ವಂತರಗಳು ಒಂದಾದಾಗ ಒಂದು ಯುಗ. ಅಂತಹ 4 ಯುಗಗಳು ಒಂದಾದಾಗ ಒಂದು ಮಹಾಯುಗ. ಅಂತಹ ಮಹಾಯುಗಗಳು 71 ಸಲ ಬಂದಾವಾಗ ಏನಾಗ್ತದೆ? ಒಂದು ಮನ್ವಂತರ ಅಂತ ಆಗ್ತದೆ. ಹೌದು. ಇತ್ಯಾದಿಗಳನ್ನೆಲ್ಲ ಲೆಕ್ಕ ಮಾಡಿದ್ರೆ ನಾನು ಯಾವ ಕಾಲದವ? ನನ್ನ ಕಾಲವನ್ನು ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ. ನಿನಗೊಂದು ಮೇಲಿಂದ ಮೇಲೆ ಲೆಕ್ಕ ಹೇಳಬೇಕು ಅಂತ ಇದ್ರೆ ನಿನಗೆ ಶಿವಪಾರ್ವತಿಯರು ಗೊತ್ತಲ್ಲ? ಕೇಳಿದ್ದೇನೆ. ಗೊತ್ತಲ್ಲ? ಗೊತ್ತು. ಅಂತ ಅಂಬಿಕೆಗೂ ಶಿವನಿಗೂ ಮದುವೆಯಾಗುವ ಕಾಲದಲ್ಲಿ ನನಗೆ 19 ವರ್ಷ. ಆಗಲೇ ಇದ್ದವ. ನನ್ನ 19ನೇ ವರ್ಷದಲ್ಲಿಯೇ ಶಿವಪಾರ್ವತಿಯರಿಗೆ ಮದುವೆ ಆದದ್ದು. ಆಗ್ಲೇ ಒಂದು ಕಲ್ಯಾಣ ನೋಡಿರುವೆ. ಎಲ್ಲಿಯಾದರೂ ಯಾರಾದರೂ ಸಿಕ್ಕಿದ್ರೆ ಶಿವಪಾರ್ವತಿಯರಿಗೆ ಮದುವೆಯಾದ ದಿನ ನಿನಗೆ ಗೊತ್ತಾದ್ರೆ ಅದಕ್ಕೆ 19 ಸೇರಿಸಿ ಇವತ್ತಿನ ದಿನವನ್ನು ಒಟ್ಟು ಕೂಡಿಸು, ಆಗ ನನ್ನ ಪ್ರಾಯ ಸಿಗ್ತದೆ. ಅದ್ರ ಅಗತ್ಯವೂ ನನಗಿಲ್ಲ. ಅಲ್ಲ ಹೇಳಿದ್ದು, ಅಗತ್ಯವೇ ನಮ್ಮದಷ್ಟು ಪ್ರಾಯ. ಆ ಮದುವೆಯಲ್ಲಿ ಸರ್ವ ಸುಧಾರಿಕೆ ನನ್ನದ್ದೇ. ಹೌದಾ? ಬಂದವರಿಗೆಲ್ಲ ಪಾನಕ ಕೊಡ್ಲಿಕ್ಕೆ ನಾನೇ ಇದ್ದದ್ದು. ಪಾರ್ವತಿ ಕಲ್ಯಾಣದಲ್ಲಿ ಯಾರು ಪಾನಕ ಕೊಟ್ಟವ? ಯಾರು? ಅದು ನಾನು. ಆಮೇಲೆ ನನ್ನದು ವಿಶೇಷ ಕೆಲಸ ಯಾವುದದು? ಬಲಿ ಚಕ್ರವರ್ತಿ ಕೇಳಿದ್ಯಾ? ಕೇಳಿದ್ದೇನೆ. ಅವ ಮಾಡಿದಂತಹ ಯಜ್ಞಯಾಗಾದಿಗಳ ಲೆಕ್ಕ ಉಂಟ ನಿನಗೆ? ಅಟೂ ಯಜ್ಞಕ್ಕೆ ಅನೇಕ ಯಾಗವನ್ನು ಮಾಡಿದ್ದಾನೆ. ಬೇಕಾದಂತಹ ಚರು ಸಾಮಗ್ರಿಗಳನ್ನು ಒದಗಿಸುವುದಕ್ಕೆ, ಬೇಕಾದ ಸಂಭಾರಗಳನ್ನು ತಂದು ಕೊಡುವುದಕ್ಕೆ ಯಜ್ಞ ಭೂಮಿಯಲ್ಲಿ ಎಷ್ಟು ಲವಲವಿಕೆಯಿಂದ ಓಡಾಡಿದವ ಕೇಳಿದ್ರೆ ಅದು ಹೇಳಿ ಪ್ರಯೋಜನ. ಅಷ್ಟು ದುಡಿದಿದ್ದೇನೆ ಅಲ್ಲ, ಅದು ಹಾಗೆ. ನಾನು ಮೊದಲು ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ, ಈಗಲೇ ಹೇಳಬೇಕಷ್ಟೇ. ಹೌದಾ? ನಾ ಮಾಡಿದವನೇ. ಆಮೇಲೆ ಇದೆ ಇದೀಗ ದ್ವಾಪರ ಅಲ್ವಾ? ಹೌದೌದು. ದ್ವಾಪರ ಅಂತ ಹೇಳಿದ್ರೆ ಎಷ್ಟು? ಯುಗದ್ದು ನೆನಪಿಲ್ವ? ಇಲ್ಲ, ನನಗೆ ಗೊತ್ತಿಲ್ಲ. ದ್ವಾಪರ ಅಂತ ಹೇಳಿದ್ರೆ ಎಷ್ಟು? ದ್ವಾಪರ 3ನೇ ಯುಗ. ಅದು 3 ಅಂತ ಇಲ್ಲಲ್ಲ. ಕೃತ ತ್ರೇತ ದ್ವಾಪರ. ಇಲ್ಲ, ದ್ವಾಪರ ಅಂತ ಹೇಳಿದ್ರೆ ದ್ವಾ ಅಂದ್ರೆ ಎಷ್ಟು? 2. ಪರ ಅಂದ್ರೆ 2 ವಿಧ ಅಲ್ಲ. ದ್ವಾ ಅಂದ್ರೆ 2, ಪರ ಅಂದ್ರೆ ಮತ್ತಿನದ್ದು. 2ರ ನಂತರದ್ದು 3 ಅಂತ ಸರಿ ಲೆಕ್ಕ ಸಿಕ್ಕುವುದಿಲ್ಲ. ಹೌದಾ? 3 ಅಂತ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಬರಲಿಲ್ಲ. ದ್ವಾಪರ 2ರ ನಂತರದ್ದು. ಇಂಥದ್ದೆಲ್ಲ ನಿನ್ನಂತವ್ರು ನನಗೆ ಹೇಳಿ ಗೊತ್ತಾಗಬೇಕು. ಅಲ್ಲ, ನಾಕ್ ಹೇಳಿದ್ದು ಆ ಶಬ್ದಕ್ಕೆ ಅರ್ಥ ಬೇರೆ ಇದ್ರೆ ಹೇಳು. ದ್ವಾಪರ ಅಂತ ಹೇಳಿದ್ರೆ 2ರ ನಂತರದ್ದು. 3 ಅಂತ ಹೇಳಲಿಕ್ಕೆ ಉಂಟಾ? ಇಲ್ಲ. ಇಲ್ಲ. ಹಾಗಾದ್ರೆ 2ರ ನಂತರದ್ದು ಅಂತ ಹೇಳಬಹುದಾದಂತಹ ಇಲ್ಲಿ ನಾವು ಏನು ಅಂತ ಹೇಳಿ, ಇದಕ್ಕಿಂತ ಮೊದಲು ಒಂದು ತ್ರೇತಾಯುಗ ಅಂತ ಇತ್ತು. ಅದನ್ನು ಆಳಿ ಬಾಳಿ ತನ್ನದ್ದಾಗಿರುವಂತಹ ಕೀರ್ತಿಯನ್ನು ಗಳಿಸಿ ಇಡೀ ಪ್ರಪಂಚದಲ್ಲಿಯೇ ತನ್ನ ಕಂಪನ್ನು ಪಸರಿಸಿದವ. ಮಂದಾರ ಮಾಲ್ಯ ಮಧುವಾಸಿತ ಪುಣ್ಯ ಭೂಮಿಯಾದ ಅಯೋಧ್ಯೆಯಲ್ಲಿ ಜನ್ಮಕ್ಕೆ ಬಂದು ರಾಜಾರಾಮನಾಗಿ ನಿಗಮಸ್ತುತನಾಗಿ ನೃಪಮಸ್ತಕ ಮಣಿಯಾಗಿ ಬೆಳಗಿದ ಬದುಕಿದಂತಹ ಆ ರಾಮಚಂದ್ರನ ಕೈಯಡಿಯಲ್ಲಿ ನಾವು ಕೆಲಕಾಲ ಸೇವೆ ಮಾಡಿದವು. ಅಂತಹ ಅಗಣಿತ ಗುಣ ಮಹಿಮನಾಗಿರುವಂತಹ ಶುದ್ಧ ಚಾರಿತ್ರನಾದ ಶ್ರೀರಾಮನ ಜೀವನದ ಜೊತೆಯಲ್ಲಿ ಬದುಕಿನ ಒಂದು ಒಡನಾಟ ಉಂಟಲ್ಲ, ಹೌದು, ಅಂತಹ ಸಿಹಿ ಸವಿಯನ್ನು ಮತ್ತೊಬ್ಬರೊಟ್ಟಿಗೆ ಹೋಲಿಕೆ ಮಾಡುವುದಕ್ಕೂ ಬರುವುದಿಲ್ಲ. ಅಂತವರೊಟ್ಟಿಗೆ ತಿರುಗಾಟವನ್ನು ಮಾಡಿ ಈಗ ನಾನು ಬಂದದ್ದು ಗೊತ್ತಾಗಲಿಲ್ಲ. ನೀನೆಂತದ್ದೋ, ನೀನು ಮೊನ್ನೆ ಹುಟ್ಟಿದವ. ಎಲ್ಲಿಯೋ ಗುಡುಗಿಗೆ ಹುಟ್ಟಿದ ಚಗಟೆ ಗಿಡದ ಹಾಗೆ. ಮೊನ್ನೆ ಬಂದ ಮಳೆಗೆ ನಿನ್ನೆ ಹುಟ್ಟಿದ ಚಗಟೆ ಗಿಡ. ನಾಳೆ ಮಳೆ ಇಲ್ಲದೆ ಇದ್ರೆ ಕರಟಿ ಕಮರಿ ಹೋಗ್ತೀಯ. ದ್ವಾಪರದಲ್ಲಿ ಹುಟ್ಟಿದ ಜಲ್ಲು ಮಾನವನೇ, ಸೂರ್ಯನಿಗಾದ್ರೂ ಪಂಥಾಹ್ವಾನವನ್ನು ಒಡ್ಡಿ ಅವರಿಗಿಂತ ವೇಗವಾಗಿ ಮೇರು ಪರ್ವತವನ್ನು ಸುತ್ತು ಬಂದಿರುವಂತಹ ನನ್ನಲ್ಲಿ ಬಲ ಇಲ್ಲ ಅಂತ ತಿಳಿದೆಯಾ? ಏನು? ಹಿಡಿದ ಮುಷ್ಟಿಯಿಂದ ನಿನ್ನ ಬ್ರಹ್ಮರಂಧ್ರಕ್ಕೆ ಗುದ್ದಿದ್ರೆ. ಬ್ರಹ್ಮರಂಧ್ರ ಎಲ್ಲಿ ಉಂಟು ಗೊತ್ತುಂಟ ನಿನಗೆ? ಹೌದಾ? ಹೌದು. ಅದು ಎಲ್ಲಿಂದ ಬಂತು? ಹೇಗೆ ಬಂತು? ತಾಯಿಯ ಹೊಟ್ಟೆಯಲ್ಲಿರುವಾಗ ಅಮ್ಮ ತಿಂದ ಆಹಾರ ಮಕ್ಕಳ ದೇಹವನ್ನು ಸೇರುವುದಕ್ಕಿರುವಂತಹ ಅದೊಂದು ಬಾಯಿ, ಅದಕ್ಕೆ ಬ್ರಹ್ಮರಂಧ್ರ ಅಂತ ಹೇಳುದು. ಈಗ ಗಟ್ಟಿಯಾಗಿದೆ ಅಂತ ತಿಳಿಬೇಡ. ನಾನು ಒತ್ತಿದ್ರೆ ಮತ್ತೆ ದ್ವಾರ ಆದೀತು. ಅದಕ್ಕೆ ಗೊತ್ತೇನು? ಹೌದಾ? ಇಳಿಸಿ
ಯಾಕೆ? ನಾನು ನಿನ್ನನ್ನು ತಡೆಯುವುದಿಲ್ಲ. ಅಲ್ಲ, ತಡೆಯುವುದು ಏನಾದ್ರೂ ಸಮಸ್ಯೆ ಇದ್ರೆ ಕಾರಣ ಉಂಟು. ನೀನ್ ನನ್ನ ಬಗ್ಗೆ ತಿಳಿಯದೆ ಯುದ್ಧ ಮಾಡಿ ಏನು ಪ್ರಯೋಜನ ಅಂತ. ಅಲ್ಲ, ಮಕ್ಕಳು ಹಾಗೆಲ್ಲ ಬೆರಳು ತೋರಿಸುವಾಗ ಹಾ, ಹಾ. ನಾವು ಅದಕ್ಕೆ ಸ್ವತಂತ್ರವಾಗಿ ಬಿಟ್ಟು ಬಿಡ್ಬೇಕು. ಹೌದೌದು, ಬೆರಳಿನಲ್ಲಿ ಮಾಡಿದಂತಹ ಸಾಧನೆಯನ್ನು ಹೇಳುವಾಗ ಬೆರಳು ತೋರಿಸದೆ ಆಗ್ತದ? ಬೆರಳಲ್ಲಿ? ಹೌದು, ಈ ಬೆರಳು ಇದೇ ಬೆರಳಲ್ಲಿ ಮಾಡಿದ ಸಾಧನೆ. ಎಂತದ್ದು? ಈಗ ಮಾಡಿದ್ದಲ್ಲ, ಈಗಲ್ಲ ಮತ್ತೆ? ನಾನು ಎಳವೆಯಲ್ಲಿ ಮಾಡಿ. ಎಂತದ್ದು? ಎಲ್ಲಿಯಾದ್ರೂ ಎಂತದಕ್ಕಾದ್ರೂ ಹೋಗಿ ಕುಟ್ಟಿದೀಯಾ? ಇಲ್ಲ ಕುಟ್ಲಿಲ್ಲ. ಮತ್ತೆ ಎಳವೆಯಲ್ಲಿ ನಾನು ನಂದಗೋಕುಲದಲ್ಲಿ ವಾಸವಾಗಿದ್ದೆ. ನಿನಗೆ ಎಷ್ಟು ಊರಾಗಿದೆ ಮಾರ, ಯಾವ ಊರಲ್ಲಿಯೂ ನಿನ್ನನ್ನು ಸರಿ ನಿಲ್ಲಿಕ್ಕೆ ಬಿಡುವುದಿಲ್ವ? ಇಲ್ಲ, ಹುಟ್ಟಿದ್ದು ಒಂದು ಊರಲ್ಲಿ, ಬೆಳೆದದ್ದು ಮತ್ತೂರಲ್ಲಿ, ಈಗಿರುವುದು ಮತ್ತೊಂದು ಊರಲ್ಲಿ. ಈಗ ಸರಿಯಾಗಿ ಹೇಳಬೇಕು ಅಂತಂದ್ರೆ 3 ಊರು ಆಗಿದೆ. ಇನ್ನೆಷ್ಟು ಊರಾಗ್ತದ? ಆಹಾ. ಈ ಸರಿಯಾಗಿ ಬದುಕದೇ ಇದ್ರೆ ಊರೂರು ಹೋಗ್ತಾ ಅಲೆಮಾರಿಗಳಾಗುದು. ನಿತ್ಯ ಸಂಚಾರಿಗಳು ಹಾಗೆ ತಿರುಗಾಟದಲ್ಲೇ ಇರುವುದು. ಇರ್ಲಿ ಜನ ಬಯಸಿದಲ್ಲಿಗೆಲ್ಲ ಹೋಗಬೇಕಾಗ್ತದೆ. 3 ಜಾಗ ಆಗಿದೆ. 3 ಜಾಗ ಈಗ ಆಗಿದೆ. ದ್ವಾರಾವತಿಯಲ್ಲಿದ್ದಿ, ಈಗ ದ್ವಾರಾವತಿಯಲ್ಲಿದ್ದೆ. ಹುಟ್ಟಿದ್ದು ನಂದಗೋಕುಲದಲ್ಲಿ, ಹೌದು, ಬೆಳೆದದ್ದು ಮಧುರೆಯಲ್ಲಿ. ಮಧುರೆಯಲ್ಲಿ. ಆ. ನಂದಗೋಕುಲದಲ್ಲಿ ಇರುವಂತಹ ಕಾಲಕ್ಕೆ ಆ. ಅಲ್ಲಿ ನಡೆದಂತಹ ಒಂದು ವಿಚಾರ, ಆ. ಎಲ್ಲರೂ ಇಂದ್ರ ಪೂಜೆಯನ್ನೇ ಮಾಡ್ತಾ ಇತ್ತು. ಕಾಲಕ್ಕೆ ಮಾಡುವಂತ ಇಂದ್ರ ಪೂಜೆಯನ್ನು ನಡೀತಾ ಇತ್ತು. ಆ. ಆದರೆ ನನಗದೇನು ಯಾಕೋ ಸರಿ ಕಾಣಲಿಲ್ಲ. ಓ, ಯಾಕೆ? ನಿನಗೆ ಎಷ್ಟು ವರ್ಷ ಆಗ? ನನಗಾಗೊಂದು 5-6 ವರ್ಷ. ಆಗ್ಲೇ ನಿನಗೆ ಸರಿ ಕಾಣಲಿಲ್ವ? ಸರಿ ಕಾಣಲಿಲ್ಲ. ಯಾಕಂದ್ರೆ ಇಂದ್ರ ಪೂಜೆ ಎನ್ನುವುದನ್ನು ನಾವು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ಪೂಜೆ ನಡೆಯುವುದು ಹೇಗೆ? ಬಲಿಯನ್ನು ಕೊಟ್ಟು ಇಂದ್ರ ಪೂಜೆಯನ್ನು ಮಾಡುವುದು. ಆದ್ರೆ ನಮ್ಮಂತವರಿಗೆ ಅದು ಭೂಷಣವೋ ಎನ್ನುವುದಾಗಿ ಯೋಚನೆ ಮಾಡಿದ್ರೆ ನಮಗದು ಭೂಷಣ ಅಲ್ಲ. ಯಾಕೆ? ನಮ್ಮ ಜೀವನವೇ ಹೈನುಗಾರಿಕೆ ಇದೆ. ಅಂದ್ರೆ ಗೋವುಗಳನ್ನು ಸಾಕಿ ಅದರ ಹಾಲಿನಿಂದ ಬೇಕಾದಂತ ಸುವಸ್ತುಗಳನ್ನು ಮಾಡಿ ಜೀವನವನ್ನು ಸಾಗಿಸುವ ಅಂತಹ ನಾವು ಅಂತಹ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಸರಿಯಲ್ಲ ಎನ್ನುವುದಾಗಿ ನನಗೆ ಕಂಡಿತು. ಎಷ್ಟೋ ವರ್ಷದಿಂದ ಮಾಡುತ್ತಿದ್ದಂತಹ ಪೂಜೆ. ಹೌದು, ಆ ಪೂಜೆಯಿಂದಲೇ ಅಲ್ಲಿಗೆ ಒಂದು ಹಾ. ಸರಿಯಾದಂತಹ ಒಂದು ಸ್ಥಾನಮಾನ, ಒಂದು ಯೋಗ್ಯತೆ, ಕಾರಣಿಕ ಬಂದಿರ್ತದೆ. ಹಾ. ಅಂತದ್ದನ್ನು ಒಂದು 4-5 ವರ್ಷದ ಹುಡುಗ ಹಾ. ನೀನು ಆಗದು ಅಂತ ಹೇಳಿದೆ. ಹೌದು, ಆಗದು ಅಂತ ಆಗ ನಿನಗೆ ಸಾಮಾನ್ಯ ಒಂದು ಉಪನಯನಾದ್ರೂ ಆಗಿದ? ಇಲ್ಲ. ನಿನ್ನ ಮಾತನ್ನು ಕೇಳಿದ್ರಲ್ಲ, ಹಾ. ಏನಾಯ್ತು? ಆಗ ನನ್ನ ಮಾತಿಗೆ ನನ್ನ ತಂದೆಯವರು ಒಪ್ಪಿದ್ರು, ಊರಿನವರೆಲ್ಲ ಒಪ್ಪಿದ್ರು. ಇಂದ್ರ ಪೂಜೆ ನಿಲ್ಲಿಸಿಯೇ ಬಿಟ್ಟು. ಮಕ್ಕಳು ಉಪದ್ರ ಮಾಡಿದ್ರೆ ಅಪ್ಪ ಅಮ್ಮನಿಗೆ ಕೇಳದೆ ಗೊತ್ತಿಲ್ಲ, ಮತ್ತೆ ಎಂತದ್ದು ಮಾಡು? ಅಲ್ಲಲ್ಲ, ಆ ಇಂದ್ರ ಪೂಜೆ ನಿಲ್ಲಿಸಿದ್ರ, ಹಾಗಿಂದ ಅಲ್ಲಿಗೆ ಬಿಡ್ಲಿಲ್ಲ. ಮತ್ತೆ? ಆ ಪೂಜೆಯ ಬದಲಿಗೆ ಬೇರೊಂದು ಪೂಜೆಯನ್ನು ಮಾಡಿಸಿದೆ. ಆ ಪೂಜೆಯೇ ಬೇಡ. ಆ ಪೂಜೆ ಬೇಡ. ಹಾಗಾದ್ರೆ ಆ ಪೂಜೆಯ ಬದಲಿಗೆ ಬೇರೆ ಏನು ಪೂಜೆ ಮಾಡಿದೆ? ಪ್ರಕೃತಿ ಪೂಜೆ ಮಾಡುವ ಅಂತ. ನಮ್ಮ ಗೋವುಗಳಿಗೆ ಬೇಕಾದಂತಹ ಮೇವು ಹುಲ್ಲುಗಳನ್ನು ಕೊಡುವುದು ಯಾವುದು? ಪ್ರಕೃತಿ. ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದದ್ದು ಗೋವರ್ಧನ ಎನ್ನುವಂತಹ ಪರ್ವತ. ಅದು ಆ ಪೂಜೆ, ಗೋವರ್ಧನ ಪೂಜೆ ಮಾಡುವ ಅಂತ ಹೇಳಿದೆ. ಈಗ ಪ್ರಕೃತಿ ಸಸ್ಯ ಶ್ಯಾಮಲೆಯಾಗಬೇಕು ಅಂತಾದ್ರೆ ಏನು ಬೇಕು? ಮಳೆ ಬೇಕು. ಆ ಮಳೆಯ ಅಧಿಪತಿ ಯಾರು? ಇಂದ್ರ. ಹಾಗಾದ್ರೆ ಇಂದ್ರನನ್ನೇ ಪೂಜಿಸಿದರೆ ಎಲ್ಲ ಬಂತಲ್ಲ. ಇಂದ್ರನಿಗೆ ಕಾಲಕ್ಕೆ ಬೇಕಾದ ಯಾಗ ಯಜ್ಞಾದಿಗಳು ಋಷಿಮುನಿಗಳು ಮಾಡ್ತಾರಲ್ಲ. ಹೌದು, ಋಷಿಮುನಿಗಳು ಮಾಡುವಂತಹ ಯಾಗ ಯಜ್ಞಾದಿಗಳು ಆ ಇಂದ್ರನಿಗೆ ಬೇಕಾದಂತಹ ವಿಷನ್ನು ಕೊಡ್ತದೆ. ಹಾಗಾದ್ರೆ ನಿನ್ನ ಹಿರಿಯರು ಅದು ತನಕ ಮಾಡಿದಂತಹ ಪೂಜೆ ಗೊತ್ತಿಲ್ಲದೆ ಮಾಡಿದ್ರು ಅಂತ ಅರ್ಥವಾ? ಗೊತ್ತಿಲ್ಲದೆ ಮಾಡಿದ್ದಿರಬಹುದು. ಹಾಗಾದ್ರೆ ಏನೂ ಫಲವನ್ನು ಉಣ್ಣಿಲ್ವ ಅವರು? ಫಲವನ್ನು ಉಂಡಿದ್ದಾರೆ. ಹೇಗೆ? ಇದರಿಂದಲೇ ಆಗಿರಬಹುದು ಅಂತ ಆಗುವುದಿಲ್ವಲ್ಲ. ಮೊದಲು ಮಾಡಿದಂತಹ ಯಾಗ ಯಜ್ಞಾದಿಗಳು ಯಾವುದುಂಟೋ ಅದರಿಂದಲಾಗಿ ಮಳೆ ಬರುವುದಲ್ವಾ? ಅಲ್ಲ, ಪ್ರಕೃತಿಯನ್ನು ಪೂಜಿಸಬೇಕು ಅಂತಲೂ ಇಲ್ವಲ್ಲ. ಪ್ರಕೃತಿಯನ್ನು ಕಾಡಿನಲ್ಲಿ ತಾನಾಗಿ ಹುಟ್ಟಿ ಬೆಳೆಯುವಂತಹ ಯಾವುದಾದರೂ ಸಸ್ಯರಾಶಿಗಳಿಗೆ ಫಲವನ್ನು ಕೊಡಬಹುದಾದ, ನೀರನ್ನು ಒದಗಿಸಬಹುದಾದಂತಹ ಇಂದ್ರ ಮೇಘಾಧಿಪ ಬೆಳೆಯನ್ನು ಸುರಿಯುತ್ತಾನೆ. ಹೌದು, ಅದರಿಂದ ಬೇಕಾದಂತಹ ಬೆಳೆ ಬೆಳೆಯುತ್ತದೆ. ಮತ್ತೆ ಅದಕ್ಕೆ ಪೂಜೆ ಮಾಡುವುದು ಯಾಕೆ? ಈಗ ನಾವೊಂದು ವಸ್ತುವನ್ನು ಒಬ್ಬರಿಂದ ಪಡೆಯುತ್ತೇವೆ, ಅವರು ಕೊಡುವಂತಹ ಕಾಲಕ್ಕೆ ಯಾವುದನ್ನು ಬಯಸಿರುವುದಿಲ್ಲ. ಹಾಗೆಂದು ಪಡೆದವರಿಗೆ ಏನಾದ್ರೂ ಮರುಗೆ ಕೊಡದೇ ಇದ್ರೆ ಪಡೆದವನಿಗೆ ಏನಾದ್ರೂ ತೃಪ್ತಿ ಆಗ್ತದ? ಅಲ್ಲ, ಈಗ ದೇವೇಂದ್ರನ ಪೂಜೆಯನ್ನು ಮಾಡಿ ಅವನು ಕೊಟ್ಟದ್ದೇ ಅಲ್ವಾ ನಿಮಗೆ? ಹೌದು. ಹಾಗಾದ್ರೆ ಅದು ಬೇಡ ಇದು ಬೇಕು ಎನ್ನುವಲ್ಲಿ ಇದು ಕೊಟ್ಟದ್ದು ಹಾಗೆ ಅಲ್ವಾ? ಈಗ ದೇವೇಂದ್ರ ಕೊಟ್ಟದ್ದು ಹೇಗೆ? ನಾವು ಕೊಟ್ಟಂತಹ ಯಾಗ ಯಜ್ಞಾದಿಗಳ ಫಲವಾಗಿ ಅವ ಕೊಟ್ಟದ್ದು. ಈಗ ಭೂಮಿ ನಾವೇನಾದ್ರೂ ಕೊಟ್ಟದ್ದ? ನೀವು ಕೊಟ್ಟದ್ದಲ್ಲ. ಅಲ್ಲ. ಈಗ ನೀವು ಮೂಲತಃ ಒಬ್ಬನಿಗೆ ವೃಕ್ಷದ ಬುಡಕ್ಕೆ ನಾವು ನೀರು ಹಾಕ್ತೇವೆ. ಹೌದು. ಅದರ ತುದಿಯಲ್ಲಿ ಫಲ ಸಿಗ್ತದೆ. ತುದಿಗೆ ನೀರು ಹಾಕಲಿಕ್ಕೆ ಉಂಟಾ? ಇಲ್ಲ. ಈಗ ಪರ್ಜನ್ಯಾಧಿಪನಾದಂತಹ ದೇವೇಂದ್ರನನ್ನು ಕಾಲಕ್ಕೆ ಸಂತುಷ್ಟಿಪಡಿಸಿದ್ರೆ ಕಾಲಕ್ಕಾಗಬೇಕಾದಂತಹ ಮಳೆ ಬೆಳೆ ಎಲ್ಲವೂ ಆಗ್ತದೆ. ಸಸ್ಯ ಶ್ಯಾಮಲೆಯಾಗಿ ಸಮೃದ್ಧವಾಗಿ ಭೂಮಿ ಇರ್ತದೆ. ಹೌದಾ?
ಸಸ್ಯಶ್ಯಾಮಲೆಯಾಗಿ ಭೂಮಿ ನಿಲ್ಲುವುದಕ್ಕೆ ಕಾರಣ ಇಂದ್ರ. ಇಂದ್ರ ಆ ಇಂದ್ರ ಪೂಜೆಯನ್ನು ಬಿಟ್ಟು ಹ. ಕೇವಲ ಮಣ್ಣಿನ ಪರ್ವತವನ್ನು ಪೂಜಿಸುವುದಕ್ಕೆ ಹೇಳಿದೆ ನೀವು. ಕೇವಲ ಮಣ್ಣಿನ ಪರ್ವತ ಎನ್ನುವುದಾಗಿ ನಾವು ಕಾಣಲೇ ಇಲ್ಲ. ಯಾಕೆ? ನಮ್ಮ ಗೋವುಗಳಿಗೆ ಬೇಕಾದ ಮೇವನ್ನು ಕೊಡುವುದು ಈ ಪ್ರಕೃತಿ ಮಾತೆ ಅಂತ ತಿಳಿದಿದ್ದೇವೆ. ಅಲ್ಲ, ನೀನು ಎಣಿಸಿಕೊಂಡದ್ದು ಹಾಗೆ. ಆ, ಅದೇ. ಎಣಿಕೆಯೇ ಹೌದು ಅಂತ ಇದ್ರೆ ಇಂದ್ರನಿಗೂ ಪೂಜೆ ಮಾಡಿ. ಯದ್ಭಾವೋ ತದ್ಭವತಿ ಹೌದಲ್ವಾ? ಅಲ್ಲ, ಯದ್ಭಾವದಲ್ಲೇ ಅಲ್ವಾ ನಿನ್ನ ಹಿರಿಯರು ಮಾಡ್ತಿದ್ದದ್ದು. ಹೌದು, ಆದ್ರೆ ಅದಕ್ಕೆ ಬೇಕಾದಂತಹ ಯೋಗ್ಯತೆ ಇಂದ್ರನಿಗೆ ಬೇಡ, ಅವರಿಗೆ ಕೊಡುದು ಕೊಡ್ತದೆ. ಇದನ್ನು ಇಲ್ಲಿ ಪ್ರಕೃತಿ ಕೊಡೋಣ ಎನ್ನುವ ಕಾರಣಕ್ಕಾಗಿ ಅದನ್ನು ನಾನು ಸ್ವಲ್ಪ ಬದಲು ಮಾಡಿದ್ದೇನೆ ಅಷ್ಟೇ. ಬದಲು ಅಂತ ಹೇಳಿದ್ರೆ ಕಾಲಾನುಕಾಲವಾಗಿ ಕೊಡುತ್ತಿದ್ದಂತಹ ಪೂಜೆ ಸಣ್ಣ ಮಟ್ಟಿಗಾದ್ರೂ ಕೊಟ್ಟು ಬದಲು ಮಾಡಬೇಕು ಅಂತ ಲೆಕ್ಕ. ಅದನ್ನು ಪೂರ್ತಿ ಇಲ್ಲದೆ ಮಾಡುವುದಕ್ಕೆ ಶಾಸನ ಇಲ್ಲ. ಬಿಡು. ಅಲ್ಲ, ಅಲ್ಲಿ ಪೂರ್ತಿ ನಿಲ್ಲಿಸಿದ್ರು, ಈ ಕೋರ್ತರ ಪೂಜೆ ಮಾಡಿದ್ರು. ಆದ್ರೆ ಅಲ್ಲಿ ಇನ್ನೊಂದು ಸಮಸ್ಯೆ ಆಯ್ತು. ಇದರಿಂದ ಕುಪಿತನಾದ ದೇವೇಂದ್ರ ಮಳೆಯನ್ನೇ ಸುರಿಸಿದ್ರು. ಮತ್ತೆ ನೀನು ಮಾಡಿದ ಒಂದೊಂದು ತಪ್ಪು ಕೆಲಸದಿಂದ ಮಳೆ ಸುರಿಯಿತು ನೋಡು. ಏನಾಯ್ತು ಅದರಿಂದ? ಮಳೆ ಬಂದದ್ದು ಒಂದೆರಡು ದಿವಸ ಅಲ್ಲ, ಇಡೀ ಊರನ್ನೇ ಕೊಚ್ಚಿಕೊಂಡು ಹೋಗುವುದಕ್ಕೆ. ದುರ್ಬುದ್ಧಿಯಿಂದ ಊರು ಹೋಯ್ತು. ಹೌದೌದು. ಈಗ ಎಲ್ಲರೂ ಭಾವಿಸಿದ್ದು ಹೀಗೆ, ನೀನು ಹೇಳಿದ ಹಾಗೆ ನನ್ನ ದುರ್ಬುದ್ಧಿಯಿಂದಲಾಗಿ ಇಂಥದ್ದೆಲ್ಲ ನಡೆಯಿತು ಎನ್ನುವುದಾಗಿ. ಎಲ್ಲರೂ ಬಂದು ನನ್ನ ಕಾಲಿಗೆರಾಗಿದ್ರು. ಆಗ ನನಗೊಂದು ಹೊಣೆಗಾರಿಕೆ ಎನ್ನುವುದು ಇತ್ತಲ್ಲ. ಹಾಗಾಗಿ ಆ ಪರ್ವತದ ಬುಡಕ್ಕೆ ಹೋಗಿ ಅರ್ಥ ಆಗ್ಲಿಲ್ವಾ? ಇದೇ ಕಿರುಬೆರಳಿಂದ ಪರ್ವತವನ್ನು ಮೇಲೆತ್ತಿ ಹಿಡಿದೇನಾ ಛತ್ರಿಯಾಗಿ ಎಲ್ಲರೂ ಅದರ ಅಡಿಭಾಗದಲ್ಲಿ ನಿಂತರು. ಗೋಪುರದಲ್ಲಿದ್ದ ವಾಸಿಗಳನ್ನೆಲ್ಲ ಆ ಗೋವರ್ಧನ ಪರ್ವತವನ್ನು ಕಿರುಬೆಟ್ಟಿಯಲ್ಲಿ ಎತ್ತಿ ಅವರೆಲ್ಲ ಸಂರಕ್ಷಣೆ ಮಾಡಿದ್ರು. ಅಲ್ಲ, ಹೇಳಿದ್ದನ್ನು ನಾನು ಒಪ್ಪೋಣ. ಅದಲ್ಲ, ಮುಸಲ ಗಾತ್ರದ ಮಳೆ ಸುರಿಯುವಾಗ ಕೊಡೆ ಹಿಡಿದ್ರು ಆಚೀಚೆ ಬಿದ್ದ ಮಳೆಯಲ್ಲಿ ನೀರು ಕೊಚ್ಚಿಕೊಂಡು ಹೋಗುವಾಗ ಕೊಡೆ ಸಮೇತ ಹೋಗುವುದಕ್ಕೆ ನಾನು ಬಲವಾಗಿದ್ದೇನಲ್ಲ. ಆಧಾರವಾಗಿರುವವ ಬಲವಾಗಿರ್ತಾನೆ ಅಂತ ಆದ್ರೆ ಯಾವ ಛತ್ರಿ ಅದು ಸಂರಕ್ಷಣೆ ಆಗಿ ಮತ್ತೇನಾಯ್ತು? ಹಾಗೆ ನಿಂತೆನಾ ಒಂದೆರಡು 7 ದಿವಸಗಳ ಪರ್ಯಂತರ ಮಳೆ ಬರ್ತಾ ಇತ್ತು. 7ನೇ ದಿವಸ ಅಂತ್ಯವಾಗುವಾಗ ಮಳೆಯು ನಿಂತಿತ್ತು. ಯಾಕಪ್ಪ ನಿಂತಿದ್ದು ಎನ್ನುವುದಾಗಿ ನೋಡುವಾಗ ದೇವೇಂದ್ರ ಅವರ ಪರಿವಾರವನ್ನು ಕೂಡಿಕೊಂಡು ನನ್ನ ಬಳಿಗೆ ಬರ್ತಾ ಇದ್ದ. ಯಾಕೆ ಬರ್ತಾರೆ ಅಂತ ನೋಡಿದ್ರೆ ಅವ ನನಗೆ ಶರಣಾಗುವುದಕ್ಕೆ ಬಂದದ್ದು. ಯಾಕೆ? ನಿನ್ನಂತಹ ಬಲಶಾಲಿಗಳು ಯಾರಿಲ್ಲ, ನಿನ್ನಂತಹ ದೊರೆಯಾಗುವುದಕ್ಕೆ ಯೋಗ್ಯರಾದ ವ್ಯಕ್ತಿಗಳಿಲ್ಲ ಎನ್ನುವ ಕಾರಣಕ್ಕೆ. ಈಗ ನೀನು ಹೇಳ್ತೀಯಲ್ಲ, ನಿನ್ನ ಎಳವೆಯಲ್ಲಿ ಮಾಡಿದ್ದು ತಪ್ಪು ಎನ್ನುವುದಾಗಿ. ಈಗ ಅವ ನನಗೊಂದು ಪಟ್ಟವನ್ನು ಕೊಟ್ಟಿದ್ದ, ಗೋವಿಂದರಾಯ ಪಟ್ಟ. ಯಾವುದು ಗೊತ್ತುಂಟು ಗೋವಿಂದರಾಯ ಅಂತ? ಈ ಭೂಮಿಗೆ ನಾನು ಅಧಿಕಾರಿ ಎನ್ನುವುದಾಗಿ. ಭೂಮಿಯ ಗೋವಿಂದ ಅಂತ ಹೇಳಿದ್ರೆ ಭೂಮಿ ಅಲ್ವಾ? ಹೌದು, ಭೂಮಿಯ ಅಧಿಪತಿ. ನನ್ನನ್ನು ಹೇಗೆ ನನಗೆ ಪಟ್ಟ ಕಟ್ಟಿದ್ದು? ಕಾಮಧೇನುವಿನ ಕ್ಷೀರವನ್ನೇ ತಂದು ನನ್ನ ಶಿರಕ್ಕೆ ಹಾಕಿ ಅಭಿಷೇಕವನ್ನು ಮಾಡಿ ಪಟ್ಟವನ್ನು ಕೊಟ್ಟದ್ದು. ಅಷ್ಟು ಯೋಗ್ಯತೆ ಇರುವವ ನಾನು. ಈಗ ಗೋವರ್ಧನ ಪರ್ವತ ಅಂತ ಹೇಳಿ ಸಣ್ಣ ಪರ್ವತ ಅಂತಲೇ ಇಟ್ಟುಕೋ. ಈಗ ಮೇರು ಪರ್ವತ ಗೊತ್ತುಂಟೋ ನಿನಗೆ? ಗೊತ್ತುಂಟು ಅಂತಲ್ಲ, ನಾವು ನೋಡಿದ್ದೇವೆ. ನೀನು ನೋಡಿದ್ದಿ, ನಾನು ನೋಡ್ಲಿಲ್ಲ. ಈಗ ಮೇರು ಪರ್ವತ ಯಾವುದಕ್ಕೆ ಸಾದೃಶ್ಯ? ಯಾವುದು? ಕೈಲಾಸ ಪರ್ವತಕ್ಕೋ? ಅಲ್ಲ, ಈಗ ಸೂರ್ಯ ಸುತ್ತು ಬರುವ ಪರ್ವತ ಮೇರು ಅಂತ ಲೆಕ್ಕ. ಹೌದು, ಅಷ್ಟು ಎತ್ತರವಾದ ಒಂದು ಪರ್ವತವನ್ನು ಕಂಡ್ರು ನಾನು ಹೆದರುವವ ಅಲ್ಲ. ಆ ಪರ್ವತವನ್ನು ಒಂದೊಮ್ಮೆಗೆ ಎತ್ತಬಲ್ಲೆ. ಎತ್ತಲಿಲ್ಲ. ಎತ್ತುವಂತಹ ಸಾಮರ್ಥ್ಯ ಇದ್ದ ಕಾರಣ ಎತ್ತಬಲ್ಲೆ ಎನ್ನುವುದಾಗಿ ಆಡಿತು. ಈಗ ಸಾಮಾನ್ಯವಾಗಿ ಲೋಕದಲ್ಲಿ ಸಪ್ತಕುಲಾಚಲಗಳು ಅಂತ ಇದೆ. ಹೌದು, ಅದರಲ್ಲಿ ಈ ಹೆಸರು, ನೀನು ಹೇಳಿದ ಹೆಸರು ಎಲ್ಲಿಯೂ ಕಾಣುವುದಿಲ್ಲ. ಗೋವರ್ಧನ. ಹೌದು, ಬಹುಶಃ ಹುಲ್ಲುಗಾವಲು. ಗೋವುಗಳಿಗೆ ಗ್ರಾಸವನ್ನು ಕೊಡಬಹುದಾದ ಹುಲ್ಲನ್ನು ಒದಗಿಸುವಂತಹ ಒಂದು ಹುಲ್ಲುಗಾವಲು. ಹೌದು, ಅದನ್ನು ನೀನು ಎತ್ತಿದೆ. ಅದು ಯಾವಾಗ? ಎಳವೆಯಲ್ಲಿ ಎತ್ತಿ. ಇಲ್ಲಿ ಈಗಲೂ ಬಹಳ ದೊಡ್ಡದಾಗ್ಲಿಲ್ಲ ನೀನು. ಅಲ್ಲ, ಕಾಣುವುದಕ್ಕೆ ಸಣ್ಣದೇ ಇರಬಹುದು. ಎಷ್ಟು ಪ್ರಾಯ ಆಯ್ತು ನನಗೀಗ? ನನಗೊಂದು 26-27 ವರ್ಷ ಅಲ್ವಾ? ಅಷ್ಟೇ ವರ್ಷ ಆದರೂ ನಾನು ಅದನ್ನು ಮಾಡಬಲ್ಲೆ. ಅಲ್ಲ ಬಿಡು, ಈಗ ಬಹಳ ದೊಡ್ಡದಲ್ಲ. ಅಲ್ಲ, ಒಂದು 500 ವರ್ಷ ಆಯ್ತಾ? ಒಂದು 1000 ವರ್ಷ ದಾಟಿತಾ? ಅಲ್ಲ, ಈಗ 500,000 ವರ್ಷ ಆದ್ರೆ ಪರ್ವತ ಎತ್ತಬೇಕು ಅಂತ ಹೇಳಿದ್ದು ನಾನು ಎಳವೆಯಲ್ಲಿರುವಾಗ ನನ್ನ ವಯೋಮಾನಕ್ಕೆ ಲೆಕ್ಕ ಹಾಕಿದ್ರೆ ನೀನಿನ್ನೂ ಅಂಬೆಗಾಲಿಕ್ಕುವ ಶಿಶು. ಯಾಕಂದ್ರೆ ಲಕ್ಷ ವರ್ಷ ಬದುಕಿದವ ನಾನು. ನಿನ್ನ 26 ವರ್ಷವ 27 ವರ್ಷವ ನನಗೆ ಲೆಕ್ಕವೇ ಅಲ್ಲ. ಅಲ್ಲ, ಲಕ್ಷ ವರ್ಷ ಬದುಕಿದಂತಹ ನಿನಗೆ ಒಂದು ಸಣ್ಣ ಗುಡ್ಡವನ್ನಾದ್ರೂ ಎತ್ತಲಿಕ್ಕೆ ಸಾಧ್ಯ ಉಂಟಾ? ಮಗು, ವೈಭವೀಕರಣದಲ್ಲಿ ಹಿರಿಯರು ಮಾಡಿದ್ದು ಏನೂ ಅಲ್ಲ ಅಂತ ಕಾಣುತ್ತದೆ. ಕೆಲವು ಸಲ ಹಿರಿಯರು ಮಾಡಿದ್ದನ್ನು ನೀನು ಹೇಳುವುದು ಕೇಳಿದ್ಯಾ? ಅವರು ಊರುವುದು ಒಂದೇ, ಈಚೆಯವರು ಹಾರುವುದು ಒಂದೇ.
ನನ್ನ ಸಾಮರ್ಥ್ಯ, ನನ್ನದ್ದಾದಂತಹ ಮಹಿಮೆಯ ಅತಿಶಯತೆ ಎಲ್ಲಿಂದ ಹೇಳಲಿ ನಿನಗೆ? ಎಲ್ಲಿಂದ ಉಂಟು? ಈ ಹಿಂದೊಮ್ಮೆ ಶ್ರೀರಾಮಚಂದ್ರನ ಮಡದಿಯಾದಂತಹ ದೇವಿ ಸೀತೆಯನ್ನು ರಾವಣ ಅಪಹರಿಸಿದ ಕಾಲದಲ್ಲಿ ಲಂಕೆಯನ್ನು ಸೇರುವುದಕ್ಕಾಗಿ ನಮ್ಮವರೆಲ್ಲ ಏನು ಮಾಡಿದ್ದಾರೆ ಗೊತ್ತಾ? ಶರದಿಗೆ ಸೇತುವನ್ನು ಶರದಿಗೆ ಸೇತುವನ್ನು ಬಂಧನಗೈ ಪರಮ ಸತ್ಯವಗೈದನು ದರೆಯಿಂದ ನಗೆಯ ಬಗನು ಬಂದೆನ್ನೊಳು ಪರಮ ಸತ್ಯವಗೈದನು ಶರದಿಗೆ ಸೇತುವನ್ನು ಬಂಧನಗೈಯೇ ಇರಲು ರಜತಾತ್ರಿಯನು ಅದಕ್ಕೆ ದಿನ ಸಾಕಾಗಲಾರದು. ಅಬ್ದಿಗೆ ಸೇತುವೆಯನ್ನು ಒಲಿಯುವಂತಹ ಮಹೋದುದ್ದೇಶದಿಂದ ಇಡೀ ಪ್ರಪಂಚದಾದ್ಯಂತ ನಮ್ಮವರು ಸುತ್ತುತ್ತಾ ಇದ್ರು. ಆ ಕಾಲದಲ್ಲಿ ಶಿರದೊಳು ಎಂಟದ್ರಿ. ಯಾರು? ನಾನು. ನೀನು? ಭುಜದಲ್ಲಿ ಒಂದಷ್ಟು, ಕಾಲಲ್ಲಿ ಹೊರಳಿಸುತ್ತಾ ಮತ್ತೊಂದಷ್ಟು, ಹೀಗೆ ತರ್ತಾ ಇರುವಾಗ ತುದಿ ಮುಟ್ಟುವುದಿಲ್ಲ, ಸಾಕಾಗುವುದಿಲ್ಲ. ಆ ಹೊತ್ತಿಗೆ ಹೋಗಿ ಬಿಳುಪಾಗಿರುವಂತಹ ಎತ್ತರವಾದ ಪರ್ವತವನ್ನೇ ಉದ್ದೇಶಿಸಿ ಗುಡ ಸಮೇತವಾಗಿ ಕಿತ್ತು ತರ್ತೇನೆ ಅಂತ ಕೈ ಹಾಕಿದ್ದಷ್ಟೇ. ಏನಾಯ್ತಾಗ? ಈಶ್ವರ ದೇವರು ಬಂದ್ರು. ಈಶ್ವರ ದೇವ ಅಲ್ಲಿಗೆ ಯಾಕೆ ಬಂದ್ರಪ್ಪ? ಜಾಂಬವರೇ, ಇದು ನನ್ನ ಮನೆ, ಇದು ಕೈಲಾಸ ಪರ್ವತ. ಅಪ್ಪಿ ಹಿಡಿದು ದೇವರ ಮನೆಯನ್ನು ಕಸಿಯುವುದಕ್ಕೆ ಹೋದ್ರೆ ಯಾರಾದ್ರೂ ಬಿಟ್ಟಾರ? ರಾಮ ಸೇವೆ ನಮಗೆ ಬೇಕಾದದ್ದು ಕಲ್ಲು, ಮಣ್ಣು, ಮರ, ಪರ್ವತ ಇತ್ಯಾದಿಗಳು. ಆದ್ರೂ ಒಂದು ಮನೆ ಅಂತ ಹೋಗೋದನ್ನು ನೋಡಿ ಬಿಡ್ಬಾರ್ದಾ? ನೋಡು, ಬೆಟ್ಟದಲ್ಲಿ ದೇವರ ಮನೆ ಉಂಟು ಎನ್ನುವುದು ಆ ಕಾಲಕ್ಕೆ ನಮಗೆ ಗೊತ್ತಾಗ್ಲಿಲ್ಲ. ಗುಹೆಯೊಳಗೆ ಒಂದು ಜೀವ ಇದೆ ಎನ್ನುವುದು ನಿನಗೆ ಈ ಕಾಲಕ್ಕೆ ಗೊತ್ತಾಗ್ಲಿಲ್ಲ. ಇಲ್ಲ, ನಾವು ಎತ್ತಿದೆವು ಸಮಯ ಸ್ಫೂರ್ತಿಯಿಂದ, ಸೇವಾ ದುರಂಧರತೆಯಿಂದ, ರಾಮ ಕೈಂಕರ್ಯ. ಆಗ ಈಶ್ವರ ದೇವರು ಬಂದು ಪರಮ ಸಖ್ಯವನ್ನು ಮಾಡಿ, ನಿಮ್ಮಂತಹ ಧಿಟರಿಲ್ಲ, ನಿಮ್ಮಂತಹ ಭಟರಿಲ್ಲ, ಅಗ್ಗಳೇರು ನೀವು. ಮತ್ತೆ ಆ ಪರ್ವತವನ್ನು ಅಲ್ಲೇ ಬಿಟ್ಟೆ, ಬದಿಯಲ್ಲಿರುವಂತಹ ಪರ್ವತವನ್ನು ಕೊಂಡು ಹೋಗಿ ಸೇತುವೆಗೆ ಹಾಕಿದೆ. ಹಾಗಾದ್ರೆ ಪ್ರಭು ಪರಮೇಶ್ವರನೇ ಮೆಚ್ಚಿ ಪರಮಾಲಿಂಗನವನ್ನು ಕೊಟ್ಟು ಇದು ತನಕ ಬದುಕಿದಂತಹ ಒಬ್ಬ ಶ್ರೇಷ್ಠ ಜೀವನ. ಈಗ ಕೃತಯುಗದಲ್ಲಿದ್ದಂಥ ಆಯುಷ್ಯ, ಆರೋಗ್ಯ, ಜೀವನದ ಯಾನ ತ್ರೇತಾಯುಗಕ್ಕಿಲ್ಲ. ಇಲ್ಲ,
ತ್ರೇತಾಯುಗದ ಆಯುರ್ಮಾನ ದ್ವಾಪರಕ್ಕಿಲ್ಲ, ಇಲ್ಲ. ದ್ವಾಪರದ ಆಯುರ್ಮಾನ ಮುಂದಿನ ಕಲಿಯುಗಕ್ಕಿಲ್ಲ. ಇಲ್ವೇ ಇಲ್ಲ. ನಾನು ಕೃತಯುಗದವ, ನೀನು ದ್ವಾಪರದವ. ಹಾ. ನನ್ನಲ್ಲಿ ಪಂಥಾಹ್ವಾನವನ್ನು ಒಡ್ಡಿದೆ ಅಂತಾದ್ರೆ ಆದ್ರೆ ಕ್ಷುಲ್ಲಕವಾದಂತಹ ವಿಚಾರವೇ ಆಗ್ತದೆ ಬಿಟ್ರೆ ಬೇರೆ ಏನೂ ಅಲ್ಲ. ಏನೋ ಹಾ. ಬೆರಣಿಯ ಬುಟ್ಟಿಯನ್ನು ಎತ್ತಿದ ಹಾಗೆ ನೀನು ಮಾಡಿದೆ, ನಿನಗೊಂದು ಸನ್ಮಾನ ಆಯಿತು ಅಂತ ಹೇಳ್ತಿ. ಎಂತದ್ದೇ ಇರಲಿ, ಬಲಾಬಲಗಳ ಇತ್ಯರ್ಥವನ್ನು ಮಾಡುವಲ್ಲಿ ಸಂಘರ್ಷವನ್ನೇ ನಾನು ತೊಡಗಿದೆ ಅಂತಾದ್ರೆ ಆದ್ರೆ ನನ್ನ ಘಾತವನ್ನು ತಡೆಯವಲ್ಲೇ ಆ ಹುಡುಗ. ನಿನ್ನ ಗಾತವ ನನ್ನ ಗಾತ. ಈ ಒಂದಿನ ಸಂತಗಳು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಎನ್ನುವುದಾಗಿ ನಿನ್ನ ಬಗ್ಗೆ ಕೊಚ್ಚಿಕೊಳ್ಳುವುದು ಈಗ ಬೇಡ. ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನಲ್ಲ, ಮತ್ತೆ ಸಾಕ್ಷೀಭೂತವಾಗಿ ಕೈಲಾಸವನ್ನೆತ್ತಿದ ಮಹಾಸಾಹ. ಹೌದಾ, ನೀನು ಆ ಮಹತ್ ಕಾರ್ಯ ಮಾಡಿದ್ದ. ನಾನು ಈಗಲ್ಲ ಹಿಂದೆ ಮಾಡಿದ ಒಂದು ಕತೆ ಕೇಳಲ್ಲ. ಅಂತದ್ದು ವರಹ ಹಿರಣ್ಯಾಕ್ಷರನ್ನು ಕೊಂದ ಕಥೆ ಗೊತ್ತುಂಟು? ಅದೇ ರೀತಿ ವರಹ ಹಿರಣ್ಯಾಕ್ಷರನ್ನು ಕೊಂದ ಹಾಗೆ ನಿನ್ನನ್ನು ನಾನು ಕೊಂದೇನೆ. ಅರರೆಯನ್ನೋಳಿಟ್ಟು ಚಲದೆ ದುರಬಗೈದನಿಲ್ಲ. ಅರರೆಯನ್ನೋಳಿಟ್ಟು ಚಲದೆ ದುರಬಗೈದನಿಲ್ಲ. ವಿಶ್ವಬರೆಯ ಸೃಜಿಸಿದಂತ ಮಹಾಪುರುಷನೇ ಮಹಾಪುರುಷ ನೀನಲ. ಅರರೇ ಅರರೆಯ ಮಲ್ಲಯುದ್ಧದಲ್ಲಿ ಇದು ತನಕ ನನಗೆ ಸಮಸ್ಪರ್ಧೆಯನ್ನು ಕೊಟ್ಟವರಿಲ್ಲ. ಸೃಷ್ಟಿಕರ್ತರಾದ ಬ್ರಹ್ಮನೇ, ಪಾಲನಾಕರ್ತರವಾದ ನಾರಾಯಣನೇ, ಲಯಕರ್ತರವಾದ ಹರನೇ. ಹೇಳು ಪ್ರಭು, ಯಾರು ನೀನು? ಯಾರು ನಾನು ಯಾರು ಅಂತ ವರಿಜಾಕ್ಷನಾಗ ಕೊಡದವೇರಿ ನಿಂತಿದೆ. ನಾನು ಯಾರಾದರೆ ಹೋರಾಡುವಂತಹ ಚಾಕಚಕ್ಯದಲ್ಲಿ ಉಂಟು ಅಂತಾದ್ರೆ ಎದ್ದು ಹೋರಾಟ ಮಾಡು, ಹೋರಾಡು. ಸ್ಥಿರ ಜನಾದಿ ಸಕಲ ಭೂತ ಬರಿತ ಬ್ರಹ್ಮಾಂಡ
ಧೀರ ಚರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡ ಇರುವುದೊಂದೇ ನಿಜವ ಅರುಗಬೇಗುದು ತಿಳಿವೆ ನಿಜವ ಅರುಗಬೇಗುದು ತಿಳಿವೆ ನಿಜವ ಸ್ಥಿರಚರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡ ಇರುವುದು ತಿಳಿವೆ ನಿಜವ ಅರುಗಬೇವುದು ನಿನ್ನ ಯಥಾರ್ಥವನ್ನು ತಿಳಿಸು ಸ್ವಾಮಿ, ತಿಳಿಸು. ಸರಿ, ಇವರಿಗೆ ನಾನು ಯಾರು ಎನ್ನುವುದಾಗಿ ಇನ್ನೂ ಅರ್ಥವಾಗಲಿಲ್ಲ. ವೇಗದೊಳು ಧರಿಸಿದನು ರಾಮರೂಪವನದಿ ವಿಲಾಸದಲ್ಲಿ ನಾನು ಯಾರು ಎನ್ನುವುದಾಗಿ ದಿವ್ಯ ದೃಷ್ಟಿಯಿಂದ ನೋಡು. ಪರಿಗಿದುದ ಜಾಂಬವದನು ಸುರಿಸುತ್ತಾನೌದ ಶುವನು ಧರಧರಿಸಿ ಬಂದಡಿಗೆರಗಿಯೇ ಕರಗಳ ಮುಗಿದು ದೈನ್ಯದನೆ ಪರಿಗಿಸುತ್ತ ಜಾಂಬವಂತನೋ ಸುರಿಸುತ್ತಾನಂದ ಶೋವನೋ ಕರಗಳ ಮುಗಿದು ದೈನ್ಯದಲ್ಲಿ ರಾಮ ರಾಘವ ದಶರಥ ಬಾಲ ರಾಮ ರಾಘವ ದಶರಥ ಬಾಲ. ರಾಮ ರಾಘವ ದಶರಥ ಬಾಲ ಜಯ ಸೀತಾ ರಾಮ ರಾಮ ರಾಮದ ಜಾತ್ಯ ವಿಮಥನ ಜಯ ಜಯ ರಾಮ ದಶಾಸ್ಯ ವಿಮಥನ ಜಯ ಜಯ ರಾಮ ರಾಮ ಪಾಹಿ ಗೋಣಾಚರ ನಾಣ್ಯಂ ಜಾನೆ ನೈಮ ಜಾನೆ ನ ಜಾನೆ ರಾಮ 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 ಜಯ ಶ್ರೀ ರಾಮ ರಾಮ ಶಾಂತಂ ಶಾಶ್ವತಮ ಪ್ರಮೇಯವರ್ಗಂ ಗಿರ್ವಾಣ ಶಾಂತಿಪ್ರದಂ ಪ್ರಮೇಶಾಣ ಫಣೀಂದ್ರ ಸೇವ ವರ್ಷಂ ವೇದಾಂತ ವೇದ್ಯಂ ಕೋದಂಡ ರಾಮ ವೇದಂಡ ಭಯಹರ ಕೋದಂಡ ರಾಮ ಜಯ ರಘುವೀರ ಜಗದೇಕ ಶೂರ ಭಯದ ನಿವಾರ ಭಕ್ತ ಬಂದಾರ ದಶರಥ ಪುತ್ರ ಧರ್ಮ ಚರಿತ್ರ ವಸುಧಾ ಕಳತ್ರ ವಾರಿಗೆ ನೇತ್ರ ರಾಮ ತಪ್ಪು ಮಾಡಿದೆ ಕ್ಷಮಿಸು ಪ್ರಭೋ ಶರಣ ಶರಣ ಬಾಬಾ ಏನು ದಾಟಿಗರಿ ಶರಣ ಬಾಬಾ ಎನ್ನುತ್ತ ಬಾ ಬಾ ಎನ್ನುತ್ತ ಶ್ರೀಗರಿ ಬರದೊಳಗಿರುದ ಮೋದರಿ ಜರಡು ಮೃಗ ನೀನಲ್ಲ ಮತ್ತೇನು ಪ್ರಭು? ಜರಡು ಮೃಗ ನೀನಲ್ಲ ಇಂಗಿತ ಅರಿತು ಬಂದಿಗೆನು ಇಂಗಿತ
ಇಂಗಿತ ಅರಿತು ಬಂದಿಗನು ಶರಣನೆಗ ಬದರಿತು ಹಿಂದಕ್ಕೆ ಒಲದಿಗಾದ ಬರಿದು ಹಿಂದಕ್ಕೆ ಒರದಿಗೆ ಅದ ಮರಿದು ದರ್ಶನ ಈಯುವೆ ಮುಂದಿನ ಯುಗದೋ ದರ್ಶನ ಈಯುವೆ ಮುಂದಿನ ಯುಗದಳು ಇರುವುದಿ ಮಾನವಯುಪುರ ಶರಣನೆ ಅವತರಿದು ಹಿಂದಕ್ಕೆ ಒರದಿಗೆ ಅದ ಮರಿದು ಜಾಂಬವರೇ, ಹೀಗೆ ಬನ್ನಿ, ಹೀಗೆ ಬನ್ನಿ. ಈ ಗಾಢಾಲಿಂಗನವನ್ನು ಮಾಡದೆ ಅದೆಷ್ಟು ಸಮಯಗಳು ಸಂದು ಹೋಯಿತು. ನೀನು ಅಂತ ಗೊತ್ತಾಗ್ಲಿಲ್ಲ ಪ್ರಭು. ಬೇಸರ ಮಾಡಬೇಡಿ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದೆ. ಹಾ, ಮುಷ್ಟಿ ಬಿಗಿ ಹಿಡಿದು ಹ್ಮ್. ನೀ ಕೊಟ್ಟದ್ದು ಹೆಚ್ಚಾದ್ರೂ ನಾನು ಕೊಟ್ಟಿದ್ದೇನಲ್ಲ ಕೆಲವು. ಜಾಂಬವರೇ, ನಾನೆನ್ನುವುದೇನು ತಿಳಿತಿದ್ರೆ ನೀವಿಂತ ಹೋರಾಟ ಮಾಡುವುದಕ್ಕೆ ಉಂಟೆ? ಇಲ್ಲವೇ ಇಲ್ಲ. ಹಾಗಾದ್ರೆ ನಿಮ್ಮ ಇಚ್ಛೆ ಈಡೇರಿತಾ ಇತ್ತೆ. ಅವತ್ತೊಂದ್ಸಲ ಹೇಳಿದ್ದೆ, ಹೌದು. ಮಲ್ಲ ಯುದ್ಧದಲ್ಲಿ ತಣಿಸುವುದಕ್ಕೆ ಯಾರಿದ್ದಾರೆ? ಹಾ, ನಿನ್ನಂತಹ ಒಬ್ಬ ಪ್ರಬಲ ಶತ್ರು ಸಿಕ್ಕಿದ್ರೆ ಹಾ. ನನ್ನ ಈಡೇರಿಕೆ ಆಗ್ತದೋ ಏನೋ. ಭಕ್ತರಾಗಿ ನೀವಾಡಿದ್ದನ್ನು ದೇವರಾಗಿ ನಾನು ನಡೆಸಿಕೊಡದಿದ್ರೆ ಹೇಗೆ ಹೇಳಿ? ಹೀಗೆ ಬರ್ತಿ ಅಂತ ಗೊತ್ತಾಗ್ಲಿಲ್ಲ ಸ್ವಾಮಿ. ಆದ್ರೆ ಈ ವೇಳೆಗಾದ್ರೂ ಬಂದೇನಲ್ಲ. ಅಯ್ಯೋ, ಯುಗ ಯುಗದಲ್ಲಿ ದರ್ಶನವನ್ನು ಕೊಡ್ತೇನೆ ಅಂತ ನಿಮಗೆ ಹೌದು. ಆಡಿದ ಮಾತನ್ನು ಉಳಿಸುವುದಕ್ಕೋಸ್ಕರ ಈ ದ್ವಾಪರದಲ್ಲಿ ಈ ರೂಪದಿಂದ ನಿಮ್ಮ ಮುಂದೆ ಕಾಣುವುದಾಗಿ ಬಂತು. ನಿಮ್ಮನ್ನು ಕಂಡೆ, ನಿಮ್ಮನ್ನು ಮಾತಾಡಿಸಿದೆ, ಮನಸ್ಸಿಗೆ ಬಹಳ ಆನಂದವಾಯಿತು ಜಾಂಬವರೇ. ಆ ಮಣಿಯ ವಿಷಯ ಹೇಳಿದೆಯಲ್ಲ ಪ್ರಭು, ಹೌದು. ಅದು ಎಂತದ್ದು? ಏನಗೊಂದು ಅಪವಾದ ಬಂದಿದೆ. ನಿನ್ನ ದೇವರಿಗೆ ಅಪವಾದ ಬಂತು ಅಂತ ಆದ್ರೆ ಅದು ಭಕ್ತರಿಗೂ ಬಂದಂತಲ್ವೇ? ಹೇಗೆ ಅಪವಾದ? ಯಾಕಪವಾದ? ಯಾವುದರಿಂದ ಅಪವಾದ? ಸತ್ರಾಜಿತಲ್ಲಿದ್ದಂತಹ ಮಣಿಯನ್ನು ಪ್ರಸೇನ ಧರಿಸಿ ಬೇಟೆಗೆ ಹೋಗಿದ್ದ. ಹೋದಂತಹ ಕಾಲಕ್ಕೆ ಅವನ ಅಳಿವಾಯಿತು. ಪ್ರಸೇನ ಅಂತ ಹೇಳಿದ್ರೆ ಶತ್ರಾಜಿತನ ತಮ್ಮ. ಅದನ್ನು ಧರಿಸಿಕೊಂಡು ಬಂದದ್ದನ್ನು ಕೇಸರಿ ಕೊಂದ. ಹೌದು. ಕೇಸರಿಯಿಂದ ಅದು ನಿಮಗೆ ಬಂತು. ಹೌದು. ಆ ಮಣಿ ನನಗೆ ಬಂದ ಅಪವಾದ ಹೇಗೆ ಬಲ್ಲಿರ? ಹೇಗೆ? ಹರಿಕೊಂದಿದ್ದಾನೆ ಎನ್ನುವುದಾಗಿ ನಾಡಿನಲ್ಲೆಲ್ಲ ಪ್ರಚಾರವಾಗಿದೆ. ಬಹುಶಃ ಇವನೊಟ್ಟಿಗೆ ಬಂದ ಬೇಟೆಗಾರರು ಹೇಳಿರಬಹುದು. ಹೌದು. ಸಿಂಹವನ್ನೇ ಹರಿ ಅಂತ. ಹಾ, ಮತ್ತೆ ಹರಿ ಹರಿ ಅಂತ ಹೇಳುವಾಗ ಊರಲ್ಲಿ ಪ್ರಚಾರ ಇದ್ದವರನ್ನೇ ಹಿಡಿಯುವುದು, ಹೆಸರಿದ್ದವರು. ಅಲ್ಲಿ ಇದ್ದದ್ದೇ ನನ್ನ ಹೆಸರು ತಾನೆ ಹರಿ. ವಿಮರ್ಶೆ ಇಲ್ಲ. ಹಾಗಾಗಿ ಅಂತ ಅಪವಾದ ಬಂದಿದೆ. ಆ ಅಪವಾದವನ್ನು ಧರಿಸಿದ್ದೇನೆ. ಆ ಅಪವಾದ ಪರಿಹಾರವಾಗಬೇಕು ಅಂತ ಆದ್ರೆ ಅದು ಹೇಗೆ ಬಂತು ಸ್ವಾಮಿ ನಿನಗೆ ಅಪವಾದ? ಕಾರಣ ಉಂಟು. ಭಾದ್ರಪದ ಶುಕ್ಲ ಚೌತಿಯಂದು ಆ ಚಂದ್ರಮನ ದರ್ಶನವನ್ನು ನಾ ಮಾಡಿದೆ. ಅದು ಯಾಕೆ ನಿನಗೆ ನೋಡಬಾರ್ದು ಅಂತ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಮತ್ತೆ ಯಾಕೆ ನೋಡಿದೆ? ನನ್ನ ಅಂಗಡಿಯರು ನನಗೆ ಹರಿವಾಡದಲ್ಲಿ ಹಾಲನ್ನು ಕೊಡುವುದಕ್ಕೆ ಮುಂದಾದರು. ಹಾಲಿನಲ್ಲಿ ಚಂದ್ರನ ದರ್ಶನವಾಗಿ ಹೋಯಿತಷ್ಟೇ. ಬೇಕು ಅಂತ ನೋಡಿದ್ದಲ್ಲ. ಅಲ್ಲ, ಹರಿವಾಡದಲ್ಲಿ ಚಂದ್ರ ಕಂಡ ನಿನಗೆ ನೋಡಿ ಹೋಯ್ತು. ಚಂದ್ರನನ್ನು ನೋಡಿದೆ. ಆ ಚಂದ್ರನನ್ನು ನೋಡಿದ ಕಾರಣವೋ ಏನೋ ಈಗ ಈ ಚಂದ್ರ ನೋಡುವಾಗ ಆಯಿತು. ಸರಿ, ಎಲ್ಲಿಯೋ ಒಂದು ಚಂದ್ರೋದಯ ಆಯಿತು. ಇನ್ನು ಬಹಳ ಕಾಲ ಉಳಿದಿರುವುದಿಲ್ಲ. ಇಲ್ಲ, ಸೂರ್ಯೋದಯಕ್ಕೆ ಅಡಿ ಆಗಿದೆ, ಅರುಣೋದಯವಾಗಿದೆ. ಇನ್ನಷ್ಟು ಈಗ ತಾನೇ ಸೂರ್ಯೋದಯ ಆಗ್ತದೆ. ಸ್ವಾಮಿ, ಈಗ ನೀನು ಮಣಿಗಾಗಿ ಬಂದೀಯಾ? ಹೌದು. ನಿನಗೆ ಮಣಿ ಬೇಕು ಅಂತ ಬಂದೀಯಾ? ನಿಜ. ನೀನು ಯಾರು ಪ್ರಭು? ಅಂದ್ರೆ ಆದಿದೇವರ ದೇವ, ಆದಿದೇವರ ನಿನ್ನೊಡನೆ ನಾ ಮುಳಿದು ನಿನ್ನೊಡನೆ ನಾ ಮುಳಿದು ಕಾದಿದ ಪರಿಹಾರಗೆ ನಿನ್ನೊಡನೆ ನಾ ಮುಳಿದು ಕಾದಿದ ಪರಿಹಾರಗೆ
ಎನ್ನಯ ಸುತೆಯ ಮೋದದಿ ಈಯುವೆನೋ ಜಾಂಬವತಿ ಎಂಬವಳ ಎನ್ನಯ ಸುತೆಯ ಮೋದದಿ ಈಯುವೆನೋ ಜಾಂಬವತಿ ಎಂಬವಳ ಸಾದರದಿ ಸ್ವೀಕರಿಬುದು ಜಾಂಬವತಿ ಎಂಬವಳ ಸಾದರದಿ ಸ್ವೀಕರಿಬುದು ಆದಿದೇವರ ದೇವ ಜಯ 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 ಆದಿದೇವರ ದೇವ, ಜಾಂಬವರೇ. ನಿನ್ನನ್ನು ಯಾರೊಟ್ಟಿಗೆ ಸರಿದೂಗಲಿ ಸ್ವಾಮಿ? ಹಾ ಸಂಪತ್ತಿನ ಅಧಿಷ್ಠಾತ್ರ ದೇವತೆಯಾದಂತಹ ಲಕ್ಷ್ಮಿಯನ್ನು ಹೇಳಲೇ? ಆಹಾ. ಲಕ್ಷ್ಮೀ ರಮಣ ನೀನು. ಹ್ಮ್ ಸೃಷ್ಟಿಕರ್ತನಾದಂತಹ ಬ್ರಹ್ಮನನ್ನು ಸರಿದೂಗಲೇ? ಹಾ ಅವನಿಗೆ ಅಪ್ಪ ನೀನು. ಚೆಲುವಾಂತ ಚಂದಿಗನಾದಂತಹ ಮನ್ಮಥನೊಟ್ಟಿಗೆ ನಿನ್ನನ್ನು ಹೇಳಲೇ? ಹಾ ಅವನೇ ನಿನ್ನ ಮನಸ್ಸಿನಿಂದ ಹುಟ್ಟಿದವ. ಹ್ಮ್ ಆದಿದೇವರ ದೇವ, ನಿನಗೆ ಸರಿಗಟ್ಟುವವರು, ನಿನಗೆ ಸರಿದೂಗುವವರು, ನಿನ್ನ ಯೋಗ್ಯತೆಯನ್ನು ಮೀರಿಸುವವರು ಈ ಪ್ರಪಂಚದಲ್ಲಿ ಹಾ ಮತ್ತೊಬ್ಬರಿಲ್ಲ. ಸಾಗರಕ್ಕೆ ಸಾಗರವೇ ಸರಿ, ಹಾ ಆಕಾಶಕ್ಕೆ ಆಕಾಶವೇ ಸರಿ, ಹೌದು. ನಿನಗೆ ನೀನೇ ಸರಿ. ದೇವರೇ, ನನ್ನ ಒಂದು ಅಂತರಂಗದ ಅನಿಸಿಕೆ ಉಂಟು. ಹೇಗಪ್ಪ? ಆದರೆ ನೀನು ರಾಮರೂಪದಲ್ಲಿದ್ದರೆ ನನಗೆ ಹೇಳಲಿಕ್ಕೆ ಹಾ ಆಗುವುದಿಲ್ಲ, ತಡವಳಿಸ್ತದೆ ನನ್ನ ನಾಲಿಗೆ. ರಾಮನಾಗಿ ದರುಶರವಿತ್ತೆ, ಕೃಷ್ಣನಾಗಿ ನಿಮ್ಮ ಮುಂದೆ ಕಾಣ ಬರ್ತೇವೆ. ಸ್ವಾಮಿ, ಇವಳು ನನ್ನ ಮಗಳು. ನಿಮ್ಮ ಮಗಳು? ಜಾಂಬವರೇ, ಬ್ರಹ್ಮಚಾರಿಗಳು ಮಗಳು? ಮಗಳು ಅಂತ ಹೇಳಿದ್ರೆ ಹಾ ಪಿತೃಸ್ಥಾನ 5 ವಿಧದಲ್ಲಿ ಬರ್ತದೆ. ಹೌದು. ಭಯದಿಂದ ರಕ್ಷಿಸಿದವ, ಹಾ ಅನ್ನ ಕೊಟ್ಟು ಕಾಪಾಡಿದವ, ಹಾ ವಿದ್ಯೆಯನ್ನು ಹೇಳಿಕೊಟ್ಟವ, ಹ್ಮ್ ಜನ್ಮವನ್ನು ಇತ್ತವ, ಹೌದು. ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿದವ, ಹಾ, ಹಾ. ಹೀಗೆಲ್ಲ ಬರ್ತದಲ್ಲ. ಹೌದು. ಇವಳಿಗೆ ನಾನು ಹಾ ಭಯತ್ರಾತ, ಓ ಅನ್ನದಾತ, ಹಾ 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 ಇವಳಿಗೆ ರಕ್ಷಾದಾತ ನಾನು. ಹಾ ಹಾ ಒಂದು ಕಾಲದಲ್ಲಿ ಹೀಗೆ ಜೇನಿನ ಹುಟ್ಟನ್ನು ಹುಡುಕುತ್ತಾ ಹೋಗುವಾಗ ಹ್ಮ್. ಉಭಯ ಮಕ್ಕಳು ಸಿಕ್ಕಿದ್ರು. ಹೌದೇ? ಒಂದು ಹೆಣ್ಣು, ಹಾ. ಇನ್ನೊಂದು ಗಂಡು. ಹ್ಮ್ ಇವಳಿಗೆ ನಾನು ನನ್ನ ಹೆಸರೇ ಇರಿಸಿದೆ, ಜಾಂಬವತಿ ಅಂತ. ಹಾ 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 ತೊಟ್ಟಿಲಲ್ಲಿರುವಂತಹ ಮಗುವಿಗೆ ಹೇ ಗಂಡಾದ ಕಾರಣ ಪ್ರವೀರ ಅಂತ ನಾಮಕರಣ ಮಾಡಿದೆ. ಹೋ ಹೋ ಹೋ. ಈ ಮಕ್ಕಳು ಆಗಾಗ ಹೇಳುವುದು, ಸ್ವಾಮಿ ಹೇಗೆ? ಕತ್ತಲೆಯಪ್ಪ ಕತ್ತಲೆ, ಹ್ಮ್ ಎಲ್ಲಿಯೂ ಕಾಣುವುದಿಲ್ಲ. ಹಾ, ಹಾ, ಹಾ. ಅಂದ್ರೆ ಬೆಳಕಲ್ಲೇ ಬದುಕಿದ ಮಕ್ಕಳಿಗಾಗಿ ಹೇ ಒಂದು ಬೆಳಕು ಬೇಕು ಅಂತ ಹುಡುಕಿದೆ ಸ್ವಾಮಿ. ಹ್ಮ್. ಆ ಕಾಲಕ್ಕೆ ಕಂಡದ್ದು ಈ ಮಣಿ. ಹಾ ಹಾ ಈ ಮಣಿಯ ವ್ಯಾಮೋಹದಿಂದ, ಹೇ ಅದರ ಪ್ರಭಾವದಿಂದ, ಅದರ ಬೆಳಕಿನ ಸೌಭಾಗ್ಯದಿಂದ, ಹೇ. ಅದು ಕೊಡುತ್ತಿರುವಂತಹ ಸೌಲಭ್ಯದಿಂದ ಹ್ಮ್. ನಾನು ಮೂಢನಾಗಿ ಬಿಟ್ಟೆ. ಹೋ 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 ಹೋ. ಒಳಗೆ ಬೆಳಕನ್ನು ಹುಡುಕಿದೆ ಪ್ರಭು, ಹೊರಗೆಲ್ಲ ಬೆಳಕುಂಟು ಅಂತ ನೋಡಿದ ಜಾಂಬವ ಹ್ಮ್. ಒಳಗೆ 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 ಸೇರಿ ಹೋಗುವುದಕ್ಕೆ ಕಾರಣ ಕಾರಣ? ಒಂದು ಸಂಸಾರ ವ್ಯಾಮೋಹ. ಹೋ ಆದ ಮದುವೆ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಕಟ್ಟಿದ ಮನೆ ಇಲ್ಲ. ಹ್ಮ್. ಆದರೂ ಬಾಂಧವ್ಯದ ನೆಲೆಯಲ್ಲಿ ಹೇ. ನಾನು ಅಪ್ಪ ಅಂತ ಆಗಿದ್ದೇನೆ. ಸ್ವಾಮಿ, ಜಾಂಬವರೇ, ಇವಳು- ದೇವರ ಹೆಸರನ್ನು ನೀವು ಪಡೆದ್ರೋ ಹೇಗೆ? ಇಲ್ಲ. ಅನಾಥ ರಕ್ಷಕ ಅಂತ. ನಮ್ಮ ದೇವರು ಎಲ್ಲರನ್ನೂ ರಕ್ಷಿಸಿದವ. ಹೌದು. ಅವ ಹೋಗುವಾಗ ಒಂದು ಮಾತು ಹೇಳಿದ್ದಾನೆ, ಹೇಗೆ? ಸಾಧ್ಯ ಆದಷ್ಟು ಹೇ. ಜನಸೇವೆ ಮಾಡಿ ಹ್ಮ್. ಜನಾರ್ದನ ನಿಮ್ಮೊಟ್ಟಿಗೆ ಇರ್ತಾನೆ ಅಂತ. ಹ್ಮ್ ಹಾಗೆ ಅಲ್ಲಿ ಇಲ್ಲಿ ನಮಗೆ ಕೂಡಿದಷ್ಟನ್ನು ಮಾಡುವುದು ಸ್ವಾಮಿ. ಹೇಗೋ ದೇವರ ಜೊತೆಗಿದ್ದದ್ದಕ್ಕೆ ಸಾರ್ಥಕತೆಯನ್ನು ಹೊಂದಿದ್ದೀವಿ. ಇವಳು ನನ್ನ ಸಾಕು ಮಗಳು, ಸರಿ, ನನಗೆ ಮಗಳು ಸಾಕು. ಅದು ಹೇಗೆ? ನೀನು ನನ್ನ ಮಗಳನ್ನು ಸಾಕು. ಓ ಹಾಗೆ. ಮಣಿ ಸಹಿತ ಕೊಟ್ಟಿದ್ದೇನೆ ಮಣಿಯನ್ನು ಮಗಳನ್ನು ನನ್ನಲ್ಲಿ ಇಟ್ಟಿದ್ದೀರಿ. ಸ್ವಾಮಿ. ಜಾಂಬವರೇ, ನನಗೆ ನೆನಪಾಗುವುದು, ಹ, ನಿನಗೆ ಹೆಣ್ಣು ಕೊಟ್ಟವ ಜನಕ. ಹೌದು. ನಾನಿವಳಿಗೆ ಜನಕನಲ್ಲದೆ ಇದ್ರು ಹಾಗೆ ಹಾ ಹಾ ಹೌದು. ನಾನು ನಿನಗೆ ಹೆಣ್ಣು ಕೊಟ್ಟು ಜನಕನಾದೆನೋ ಅಂತ ಅನ್ನಿಸುವುದು. ಹಾ 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 ಹಾ.
ನೀವು ಜನಕರಾಗುವುದಕ್ಕೆ ಸಿದ್ಧರಿದ್ದೀರಿ, ನೀವು ನಮ್ಮ ಜೊತೆಗೆ ದ್ವಾರಕೆಗೊಮ್ಮೆ ಬರಬಹುದಾ? ಬೇಡ ಸ್ವಾಮಿ. ಯಾಕೆ? ಕರಡಿ ಬಂತು ಅಂತ ಅಲ್ಲ, ಊರಿದ್ದವರೆಲ್ಲ ಮಾನವರ ಜೊತೆಗೆ ಇದ್ದವರು, ಮಾನವರ ಸಂಸಾರಕ್ಕೆ ಇದ್ದವರಲ್ಲ. ಇಲ್ಲ ಸ್ವಾಮಿಯೇ, ಕರಡಿ ಬಂತು ಅಂತ ಊರಲ್ಲಿದ್ದವರು ಕಾಡು ಹತ್ತುವುದು ಬೇಡ. ಹಾ, ಹಾ, ಹಾ. ನನ್ನ ಮಗಳನ್ನು ನೀನು ಚೆನ್ನಾಗಿ ಸಾಕುತ್ತೆ ಎನ್ನುವಂತ ಆತ್ಮವಿಶ್ವಾಸ ನನಗಿದೆ. ಸರಿ. ಇದಕ್ಕೆ ಒಂದು ತಿಳಿದ್ರೆ ಹ, ಒಂದು ತಿಳಿಲಿಕ್ಕಿಲ್ಲ. ಹ್ಮ್. ಮುಂದೆ ಹೋದ್ರೆ ಹಿಂದೆ ಬಂದ್ರೆ ಹ. ಅದು ಸಣ್ಣದು. ಹೇಗೋ ಅವರ ಮೃಗಗಳ ಒಟ್ಟಿಗೆ ಇದ್ದದ್ದು. ಅಲ್ಲ, ನಿಮ್ಮ ಜೊತೆಗೆ ಬೆಳೆದವಳು, ನಿಮ್ಮ ಜೊತೆಗೆ ಬೆಳೆದ ಕಾರಣ ನಿಮ್ಮ ದಾರಿಯನ್ನೇ ಹಿಡಿದಿರ್ತಾಳೆ, ದೇವರ ಸೇವೆ ಹೇಗೆ ಮಾಡಬೇಕು ಅಂತ ಕಲಿತಿರ್ತಾಳೆ. ಒಳ್ಳೆ ಪದ್ಯ ಹೇಳ್ತಾಳೆ. ಹೌದಲ್ಲ? ಸ್ವಲ್ಪ ದೇಹದಲ್ಲಿ ತೋರಾದ್ರೆ ಹ. ಚಂದ ಕಂಡಾಳು. ಆ ಹಾಡನ್ನು ಕೇಳಿಯೇ ನಾನು ಮರುಳಾಗಿಲ್ಲೇ ಉಳಿದದ್ದು. ಹೌದಲ್ಲ? ನೀವು ಅವಳು ಹೇಳಿದ್ದಾಳೆ, ಹೇಗೆ? ಅರರೆ ಪಿತನ ಕೆಟ್ಟೆ. ಅದೇ ಒಂದು ರಾಗದಲ್ಲಿ. ಜೀವಮಾನದಲ್ಲಿ ನಿನ್ನನ್ನು ನೋಡಿದಾಗ ಅವಳಿಗೆ ಗೊತ್ತಾದ್ದು ಕೆಟ್ಟೆ ಅಂತ. ಹಾ, ಹಾ, ಹಾ. ಹೇಗೆ? ಹೇಗೆ? ಅಪ್ಪ ನಾನು ಕೆಟ್ಟೆ, ಇನ್ನು ಇವನು ನಿನ್ನನ್ನೇ ಅಪ್ಪ ಅಂತ ಕೆಟ್ಟೆ, ಹಾಗೆ. ನನ್ನನ್ನೇ ಅಪ್ಪ ಅಂತ. ಮತ್ತೆ ಯಾವ ಹೆಣ್ಮಕ್ಳು ಯಾವ ಗಂಡು ಮಕ್ಕಳನ್ನು ನೋಡಿ ನಾಚಿಕೆ ಆಗಿ ನಾನು ಕೆಟ್ಟೆ ಅಂತ ಹೇಳ್ತಾರೋ ಆ ಹೆಣ್ಮಕ್ಕಳನ್ನು ಅವನಿಗೆ ಕೊಡ್ಬೇಕು, ಬೇರೆ ಯಾರಿಗೂ ಕೊಡ್ಬೇಕು. ಸಂಸಾರ ಸರಿಯಾಗಿ ಸರಿ. ಒಂದು ಶ್ರೀರಕ್ಷೆ ಇರಲಿ. ಜಾಂಬವ ಆಯುರ್ಮಾನದಲ್ಲಿ ಸಾಯುವುದಕ್ಕಿಲ್ಲ. ನೀವು ಯಾವತ್ತೂ ರಾಮ ಸಂಕೀರ್ತನೆಯನ್ನು ಮಾಡುತ್ತಾ ಚಿರಂಜೀವಿ. ಹೌದು. ಎಲ್ಲಿಯಾದ್ರೂ ಇರ್ತೇನೆ. ಹೇ. ಇನ್ನು ಒಳಗಿನ ಆಟ ಬೇಡ ಸ್ವಾಮಿ. ಹೇ. ಇನ್ನು ಸಂಸಾರ ವ್ಯಾಮೋಹವನ್ನು ಬಿಟ್ಟಿದ್ದೇನೆ. ಸರಿ. ಇನ್ನು ಏನಿದ್ರು ಬಯಲಾಟ ನಮ್ಮದು. ಹಾಗೂ ಒಂದು ನಿಮ್ಮ ಬಾಯಿಂದ ರಾಮ ಸಂಕೀರ್ತನೆ ಕೇಳಿ. ಜಯ 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 ರಾಮ. ಜಯ ಜಯ ಶ್ರೀರಾಮ ಜಯ ತು ಜಯ 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 ಶ್ರೀರಾಮ ರಾಮ ರಾಮ ರಾಘವ ದಶರಥ ಬಾಲ ರಾಮ ರಾಮ ಪಾಹಿ ಗುಣಾಕರ ರಾಮ 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 ರಾಮ. ಜಾಂಬವರ ಜೀವನ ವೃತ್ತಾಂತವನ್ನು ಸರಿಯಾಗಿ ನೋಡಿದೆಯಲ್ಲ. ಜೀವನದಲ್ಲಿ ದೇವರನ್ನೇ ಹೊಂದಬೇಕು ಎನ್ನುವುದಾಗಿ ಹಂಬಲಿಸಿದವ ಆತ. ಆದರೆ ಚಿರಂಜೀವಿತ್ವವನ್ನು ಪಡೆದ ಕಾರಣ ಅವ ಜೀವನದುದ್ದಕ್ಕೂ ರಾಮಧ್ಯಾನದಲ್ಲೇ ಸಾಗಬೇಕಾಗಿ ಬಂತು. ಯಾರೂ ಅಷ್ಟೇ ದೇವರನ್ನು ಮರೆತು ವ್ಯವಹಾರ ಮಾಡಿ ಬೇರೆ ಬಂಧುತ್ವಕ್ಕೆ ಒಳಗಾದ್ರು ಅಂತಾದ್ರೆ ದೇವರೇ ಬಂದರೂ ಗೊತ್ತಾಗುವುದಿಲ್ಲ. ಈಗ ನಾನು ಬಂದರೂ ನಾನೆನ್ನುವುದನ್ನು ತಿಳಿದು ನನ್ನ ಹೋರಾಟವನ್ನು ಮಾಡಿದ ಮಾತ್ರವಲ್ಲ, ಶರಣಾಗಿ ಮಣಿಯನ್ನು ಇತ್ತ, ನಿನ್ನನ್ನು ಕೊಟ್ಟು ಮದುವೆ ಮಾಡಿದ. ಜಾಂಬವತಿ ಕಲ್ಯಾಣ ಈ ಪುಣ್ಯ ಕಥಾನಕವನ್ನು ಭಕ್ತಿ ಶ್ರದ್ಧೆಯಿಂದ ನೋಡಿದ ನಿಮಗೂ, ಆಡಿದ ನಮಗೂ, ಆಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿದ ಸರ್ವರಿಗೂ ಆ ಸುಬ್ರಹ್ಮಣ್ಯ ದೇವರು, ಮಹಾಗಣಪತಿ ದೇವರು ಜೀವನದಲ್ಲಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಬೇಡುತ್ತಾ ಪುಣ್ಯ ಕಥಾನಕಕ್ಕೆ ಮಂಗಳಗೀತೆಯನ್ನು ಹಾಡ್ತೇವೆ. ಭದ್ರಂ ಶುಭಂ ಮಂಗಳಂ. ಷಡಾನನೌ ಕುಂಕುಮ ರಕ್ತವರ್ಣಂ ಷಡಾನನೌ ಕುಂಕುಮ ರಕ್ತವರ್ಣಂ ಮಘವತಿ ದಿವ್ಯಮಯೂರವಾಗನೋ ರುದ್ರಸ್ಯ ಸೂನು ರುದ್ರಸ್ಯ ಸೂನು ಸುರಸೈನ್ಯನಾಥೋ ಗುಹಂ ಸದಾ ಶರಣಮಹಂ ಪ್ರಪದ್ಯೆ ಸದಾ ಶರಣಮಹಂ ಪ್ರಪದ್ಯೆ. ಶ್ರೀ ಸರದಿನ ನಿತ್ಯರು ಔಷಧಿ ನಡೆದರುದವರು ಭೂಸುರನುಳಿದು ಮಂತ್ರಾಕ್ಷತೆಯಿಂದ ಸೇದೆಯ ತೊಳೆದು ತಿರುಗಿ ಮುದದಿಂದ ಮಾಸನೆ ಗೆದ್ದಿಯ ಪಡೆಯಿರಿ ಸಂವೇಕ್ಷಣೆ ಆರತಿ ಜಂಗಿರೆ ಶೋಭಾನೆ.
ನಿತ್ಯವು ಗೆಜ್ಜೆಯನಾದವನಾಲಿದಿ ಭಕ್ತರ ಮನವನ್ನು ತಣಿಸುವಾಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲವು